ದೇವರೇ, ಮಾತೆ ಮರಿಯಮ್ಮನವರು ದೇವದೂತನ ಮಂಗಳ ವಾರ್ತೆಗೆ ಓಗೊಟ್ಟು, ನಾನು ದೇವರ ದೀನ ಸೇವಕಿ, ನಿಮ್ಮ ಚಿತ್ತದಂತೆ ನನಗಾಗಲಿ ಎಂದು ತಮ್ಮನ್ನೇ ನಿಮ್ಮ ಸೇವೆಗಾಗಿ ಸಮರ್ಪಿಸಿದರು. ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬಕ್ಕೆ ಸಿದ್ಧತೆ ಮಾಡುತ್ತಿರುವ ನಮಗೆ ನಿಮ್ಮ ಚಿತ್ತವನ್ನು ತಿಳಿಯಪಡಿಸಿರಿ. ನಿಮ್ಮ ಚಿತ್ತಕ್ಕೆ ಶಿರಭಾಗಿ ನಡೆಯಲು ಅಗತ್ಯವಾದ ದೀನತೆಯನ್ನು, ಧೈರ್ಯವನ್ನು ದಯಪಾಲಿಸಿರಿ. ನಮ್ಮ ಹೃದಯದಲ್ಲಿ ನಿಮ್ಮ ಪ್ರೀತಿಯನ್ನು ತುಂಬಿಸಿಕೊಂಡು ನಿಮ್ಮ ಮತ್ತು ನೆರೆಹೊರೆಯವರ ಸೇವೆಯಲ್ಲಿ ಮಗ್ನರಾಗುವ ವರದಾನವನ್ನು ದಯಪಾಲಿಸಿರಿ. ನಿಮ್ಮೊಡನೆ ಪವಿತ್ರಾತ್ಮರ ಐಕ್ಯದಲ್ಲಿ ಇರುವ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಸಾದ ಪೂರ್ಣಿಯಾದ ನಿರ್ಮಲ ಮಾತೆಯೇ, ಪ್ರಭು ಯೇಸುವಿನ ತಾಯಿಯಾದ ನಿಮ್ಮನ್ನು ನಾವು ವಂದಿಸಿ ಸ್ತುತಿಸಿ ಹೊಗಳುತ್ತೀವಿ. ನಮ್ಮ ಮರೆಯನ್ನು ಆಲಿಸಿ ಪಿತ ದೇವರಲ್ಲಿ ಪ್ರಾರ್ಥಿಸಿರಿ. ಎಲ್ಲರೂ ನಮಗಾಗಿ ಪ್ರಾರ್ಥಿಸಿರಿ. ತಾಯಿ, ಲೋಕ ರಕ್ಷಕರ ತಾಯಿ, ನಮ್ಮ ಜಗದ್ಗುರು, ನಮ್ಮ ಧರ್ಮಾಧ್ಯಕ್ಷ, ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳಿಗಾಗಿ, ಪ್ರತ್ಯೇಕವಾಗಿ ನಮ್ಮ ಗುರು ಮತ್ತು ಕನ್ಯಾ ಸಹೋದರಿಯರಿಗಾಗಿ ಪ್ರಾರ್ಥಿಸಿರಿ. ಸಕಲ ಗೌರವ ಸನ್ಮಾನಗಳಿಗೆ ಪಾತ್ರರಾದ ತಾಯಿ, ನಮ್ಮ ಧರ್ಮ ಕೇಂದ್ರದ ಎಲ್ಲ ಮಕ್ಕಳಿಗಾಗಿ, ವಿಶೇಷವಾಗಿ ನಿರಾಶ್ರಿತ, ನಿರ್ಗತಿಕ, ಅಸ್ವಸ್ಥರಿಗಾಗಿ ಪ್ರಾರ್ಥಿಸಿರಿ. ಕನ್ಯೆಯರಲ್ಲಿ ಶ್ರೇಷ್ಠ ಕನ್ನಿಕೆಯೇ, ನಿರ್ಮಲ ಮಾತೆಯೇ, ನಮ್ಮ ಧರ್ಮ ಕೇಂದ್ರದ ಎಲ್ಲ ಯುವಜನರಿಗಾಗಿ, ಮುಖ್ಯವಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದು ಪರಿತಪಿಸುತ್ತಿರುವವರಿಗಾಗಿ ಪ್ರಾರ್ಥಿಸಿರಿ. ಜ್ಞಾನದ ಪೀಠವು, ಶಕ್ತಿಯ ಪ್ರತೀಕವೂ ಆದ ತಾಯಿ, ನಮ್ಮ ಕುಟುಂಬಗಳ ಮುಖಂಡರು, ಕಾರ್ಮಿಕರು, ವಿವಿಧ ಉದ್ಯೋಗದಲ್ಲಿರುವವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂತೆ ಪ್ರಾರ್ಥಿಸಿರಿ. ದೇವದೂತರ ತಾಯಿಯೇ, ಪಾಪಿಗಳ ಆಶ್ರಯವೇ, ನಿಮ್ಮ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲು ಸಿದ್ಧರಾಗುತ್ತಿರುವ ನಾವು ಶಾಂತಿ, ಸಮಾಧಾನ, ಆಯುರಾರೋಗ್ಯ ಪಡೆಯುವಂತೆ ಪ್ರಾರ್ಥಿಸಿರಿ. ತಾಯೇ, ಪ್ರೇಷಿತರ ತಾಯೇ, ಶುಭ ಸಂದೇಶದ ಪೋಷಕಿಯೇ, ಯೇಸುವಿನ ಸಂದೇಶವನ್ನು ಆಲಿಸಲು, ಪಾಲಿಸಲು, ಅದನ್ನು ನಮ್ಮ ಜೀವನದಲ್ಲಿ ಪರರಿಗೆ ಸಾರಲು
ಬೇಕಾದ ಎಲ್ಲ ಅಚಲ ವಿಶ್ವಾಸ ಮತ್ತು ಸ್ಫೂರ್ತಿಗಾಗಿ ಪ್ರಾರ್ಥಿಸಿರಿ. ನಲ್ಮೆಯ ಕಂದ ಮರಿಯ, ನಿಮ್ಮ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲು ಸರ್ವ ಸಿದ್ಧತೆಯನ್ನು ನಾವು ಮಾಡುತ್ತಿದ್ದೇವೆ. ನೀವು ಅದ್ಭುತ ರೀತಿಯಲ್ಲಿ ಜನಿಸಿ ದೇವಕುಮಾರನಿಗೆ ತಾಯಿಯಾಗಿ ನಮ್ಮೆಲ್ಲರ ರಕ್ಷಣೆಗೆ ಕಾರಣಕರ್ತರಾದಿರಿ. ನೀವು ದೇವರನ್ನು ಹಾಗೂ ನಮ್ಮನ್ನು ಅಧಿಕವಾಗಿ ಪ್ರೀತಿಸುತ್ತಾ ನಿಮಗೆ ನಮ್ಮ ಮೇಲಿರುವ ಕಾಳಜಿಯನ್ನ ವ್ಯಕ್ತಪಡಿಸುತ್ತಾ ಬಂದಿರುವಿರಿ. ನಿಮ್ಮ ಆದರ್ಶವನ್ನು ಅನುಕರಿಸುತ್ತಾ ಪ್ರಭು ಯೇಸುವಿನ ಸೇವೆಯನ್ನು ನಿಷ್ಠೆಯಿಂದ ಮಾಡಲು ನಮಗೆ ಕಲಿಸಿರಿ. ನಿಮ್ಮ ಜಯಂತಿಯ ಸಂದರ್ಭದಲ್ಲಿ ನಮ್ಮ ಕುಟುಂಬಗಳಿಗೆ ಮತ್ತು ನಮ್ಮ ಧರ್ಮ ಕೇಂದ್ರಕ್ಕೆ ಅಗತ್ಯವಾದ ವರದಾನಗಳನ್ನು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಗಳಿಸಿಕೊಡಿರೆಂದು ವಿನಂತಿಸುತ್ತೇವೆ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ದಯವಿಟ್ಟು ಕೆಳಗೆ ಬಿದ್ದ ಹೂವನ್ನು ಮತ್ತೆ ಹಾಕಬೇಡಿ, ಟೇಬಲ್ ಮೇಲೆ ಇದ್ರೆ ಮಾತ್ರ ಹಾಕಿ.
ಭಕ್ತಿಯಲ್ಲಿ ಮುಳುಗಿದ ಆ ಭಕ್ತನ ಮೊರೆಯನ್ನು ಕೇಳಿದೆ ನೀನಮ್ಮ. ಅದ್ಭುತ ರೀತಿಯಿಂದ ರಕ್ಷಿಸಿದ ಕಷ್ಟ ನಿವಾರಕಿ ನೀನಮ್ಮ. ಕಷ್ಟದಿ ಮುಳುಗಿಹ ನಮ್ಮ ಈ ಪ್ರಾರ್ಥನೆ, ಕಷ್ಟದಿ ಮುಳುಗಿಹ ನಮ್ಮ ಈ ಪ್ರಾರ್ಥನೆ ದೈನ್ಯದಿ ಆಲಿಸಮ್ಮ. ದೈನ್ಯದಿ ಆಲಿಸಮ್ಮ. ನಮ್ಮ ಹರಿಹರದ ಮಾತೆ ನೀ ಆರೋಗ್ಯದಾತೆ. ಪ್ರಾರ್ಥನೆಯಾಲಿಸು ಎಂಬನು ಹರಸು ಧೈರ್ಯದಿ ಬೇಡಿ ನಮ್ಮ. ಧೈರ್ಯದಿ ಬೇಡಿ ನಮ್ಮ. ಧೈರ್ಯದಿ ಬೇಡಿ ನಮ್ಮ. ಹರಿಹರದ ಆರೋಗ್ಯ ಮಾತೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಹರಿಹರದ ಆರೋಗ್ಯ ಮಾತೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಹರಿಹರದ ಆರೋಗ್ಯ ಮಾತೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಮಹಾಮರ್ಕವುಳ್ಳ ಕನ್ನಿಕೆಯೇ, ನಿಮ್ಮನ್ನು ಆಶ್ರಯಿಸಿದವರು, ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ. ನಿಮ್ಮ ಆಸರೆಯನ್ನು ಕಳೆದುಕೊಂಡ ಒಂದು ನಿದರ್ಶನವೂ ಈ ಭೂಲೋಕದಲ್ಲಿಲ್ಲ. ಕನ್ಯರಲ್ಲಿ ಅತಿ ಶ್ರೇಷ್ಠರೇ, ಇಂತಹ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ. ಅನಂತ ವಾರ್ತೆಯ ಮಾತೆಯೇ, ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿತಾಯೇ. ಆಮೇನ್. ಹರಿಹರ ಮಾತೆ ಕನ್ಯಾಮರಿಯಮ್ಮನವರೇ, ಅನಾದಿ ಅನಂತ ದೇವರು ನೇಮಿಸಿದ ನಿರ್ದಿಷ್ಟ ಸಮಯದಲ್ಲಿ ಅವರ ಅನಂತ ವಾರ್ತೆಯನ್ನು ನೀವು ಸ್ವೀಕರಿಸಿದಿರಿ. ಆ ವಾರ್ತೆಯನ್ನು ಗರ್ಭದಲ್ಲಿ ಧರಿಸಿದ ನೀವು ಯೇಸು ಸ್ವಾಮಿಯನ್ನು ಮಾನವ ಜನಾಂಗಕ್ಕೆ ರಕ್ಷಕರನ್ನಾಗಿ ದಯಪಾಲಿಸಿದ್ದೀರಿ. ಪರಮತ್ರಿತ್ವದ ಮಹಿಮೆಯಾದ ಕನ್ನಿಕಾ ಮಾತೆಯೇ, ಸಮಸ್ತ ಲೋಕದ ಅಭಿನಂದನೆಗೆ ನೀವು ಪಾತ್ರರು. ಅಮರ ಕನ್ನಿಕೆಯೇ, ನಿಮ್ಮ ಸನ್ನಿಧಿಯಲ್ಲಿ ನೆರೆದಿರುವ ಭಕ್ತರ ಹೃದಯಾಳದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಸರ್ವಶಕ್ತ ದೇವರ ಅಪೂರ್ವ ವರದಾನಗಳ ಗಣಿಯಾದ ದೇವರ ತಾಯೇ, ಲೋಕದ ಬೆಳಕಾದ ಪ್ರಭು ಯೇಸು ಕ್ರಿಸ್ತರನ್ನು ನಿಮ್ಮ ಸಜೀವ ಶರೀರದಲ್ಲಿ ಹೊತ್ತು ನಮಗಿತ್ತ ಮಾತೆಯೇ, ನಿಮ್ಮ ಅಮಲೋದ್ಭವವನ್ನು ಕೊಂಡಾಡುತ್ತಾ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಪರಮತ್ರಿತ್ವದ ಗೌರವವು, ದೇವದೂತ ಗಣಗಳ ಆನಂದವು, ಇಡೀ ಮಾನವ ಜನಾಂಗದ ಮಹಿಮೆಯೂ ಆದ ಮರಿಯಮ್ಮನವರೇ, ನಿಮ್ಮ ಪ್ರತ್ಯಕ್ಷತೆ ಮತ್ತು ಮಧ್ಯಸ್ಥಿಕೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನು ತೋರುವ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಉದರದಲ್ಲಿ ಜನಿಸಿದ ಪ್ರಭು ಯೇಸುವನ್ನು ನಿಕಟವಾಗಿ ಅನುಸರಿಸಿದ ಪಾಪರಹಿತ ಪುಣ್ಯರೂಪಿ ಪರಿಶುದ್ಧ ಕನ್ನಿಕೆಯೇ, ಪ್ರಭು ಯೇಸು ಕ್ರಿಸ್ತರ ವಚನವನ್ನು ಆಲಿಸಿ ಪಾಲಿಸಲು ನಮಗೆ ಮಾದರಿಯಾದ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ.
ಹರಿಹರ ಮಾತೆಯಿಂದ ಪಡೆದಂಥ ಎಲ್ಲ ವರದಾನಗಳಿಗಾಗಿ ಒಂದು ನಿಮಿಷ ನಾವು ತಲೆಬಾಗಿ ಮಾತೆಗೆ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸೋಣ. ಸರ್ವಶಕ್ತರು ಸದಾ ಜೀವಿಸುವ ದೇವರೇ, ನಿಮ್ಮ ಪುತ್ರ ಯೇಸು ಕ್ರಿಸ್ತರ ತಾಯಿಯಾದ ಆರೋಗ್ಯ ಮಾತೆಯನ್ನು ಅಮಲೋದ್ಭವಿಯನ್ನಾಗಿ ಸೃಷ್ಟಿಸಿ ಪಾಪರಹಿತರನ್ನಾಗಿ ಕಾಪಾಡಿ ದೇಹಾತ್ಮದೊಡನೆ ಸ್ವರ್ಗಕ್ಕೆ ಸ್ವೀಕರಿಸಿದಿರಿ. ಈ ಮಹಾಮಾತೆಯ ಸದ್ಗುಣಗಳನ್ನು ಕೊಂಡಾಡುತ್ತಿರುವ ನಮಗೂ ಅಗತ್ಯ ಕೃಪಾವರಗಳನ್ನು ನಿಮ್ಮ ಕುಮಾರರು ವಾಗ್ದಾನಿಸಿದ ಸ್ವರ್ಗ ಸಾಮ್ರಾಜ್ಯವನ್ನು ಅನುಗ್ರಹಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ನಿಮ್ಮ ಪುತ್ರರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೀನ ಕೋರಿಕೆಗಳು. ಹರಿಹರ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ತಾಯಿ ಎಂದು ಪಾಲಕಿ ಎಂದು ಗೌರವಿಸುತ್ತೇವೆ. ನೀವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವುದರಿಂದ ನಮ್ಮ ಕಷ್ಟ, ಸಂಕಟ, ಕೊರತೆ, ಕೋರಿಕೆಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸುತ್ತೇವೆ. ನಿಮ್ಮಲ್ಲಿ ನಮಗಿರುವ ಅಪಾರ ನಂಬಿಕೆಯ ದೆಸೆಯಿಂದ ನಿಮ್ಮ ಪಾದಪೀಠಕ್ಕೆ ಚಿಕ್ಕ ಮಕ್ಕಳಂತೆ ಬಂದು ನಾವು ಸೇರಿದ್ದೇವೆ. ಮಾತೃ ವಾತ್ಸಲ್ಯದಿಂದ ನಮ್ಮ ಭಿನ್ನಗಳನ್ನು ಈಡೇರಿಸಿ ಆಶೀರ್ವದಿಸಿರಿ ತಾಯೇ. ಹರಿಹರ ಮಾತೆ ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಮ್ಮ ಜಗದ್ಗುರುಗಳನ್ನು, ಧರ್ಮಾಧ್ಯಕ್ಷರನ್ನು, ಧಾರ್ಮಿಕ ಗುರು ಧರ್ಮ ಭಗಿನಿಯರನ್ನು ಆಶೀರ್ವದಿಸಿ ಅವರನ್ನು ಕ್ರಿಸ್ತರ ನಿಜ ಸಾಕ್ಷಿಗಳನ್ನಾಗಿ ಪರಿವರ್ತಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆ ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಿಮ್ಮ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ನಿಮ್ಮ ಸನಿಹಕ್ಕೆ ಬಂದಿರುವ ಭಕ್ತರ ಕುಟುಂಬಗಳಿಗೆ ದೈಹಿಕ, ಮಾನಸಿಕ ಆರೋಗ್ಯ, ಜೀವನದಲ್ಲಿ ಆನಂದ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ನಮ್ಮ ಕುಟುಂಬಗಳಲ್ಲಿರುವ ಮಕ್ಕಳು ಮತ್ತು ಯುವಜನರು ತಮ್ಮ ವಿದ್ಯಾಭ್ಯಾಸ ತರಬೇತಿಯ ಜೊತೆಗೆ ಧಾರ್ಮಿಕತೆಯಲ್ಲಿ ಬೆಳೆಯುತ್ತಾ ತಮ್ಮ ಕುಟುಂಬಗಳಿಗೂ ಧರ್ಮ ಕೇಂದ್ರಗಳಿಗೂ ಮಂಗಳ ಜ್ಯೋತಿಗಳಾಗುವಂತೆ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ದೀನ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸಿದ್ದೇವೆ. ಅಗತ್ಯವಾದದ್ದನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿರಿ. ನಾವು ಮರಿಯಮ್ಮನವರಂತೆ ನಿಮ್ಮ ಕೃಪಾವರವನ್ನು ನೆಚ್ಚಿಕೊಂಡು ಬಾಳುವಂತಹ ಹೃದಯವನ್ನು ರೂಪಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅಮ್ಮ ಅಮ್ಮ ಕರುಣೆಯ ತೋರಮ್ಮ, ಅಮ್ಮ ಅಮ್ಮ ಆರೋಗ್ಯ ನೀಡಮ್ಮ, ಆರೋಗ್ಯ ನೀಡಮ್ಮ. ನೊವೇನ ಪ್ರಾರ್ಥನೆ. ಮಹಾಪರಿಶುದ್ಧ ಮರಿಯಮ್ಮನವರೇ, ನಮ್ಮ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ಒಡತಿಯನ್ನಾಗಿ ಗೌರವಿಸುತ್ತೇವೆ.
ಈ ಪುಣ್ಯ ಕ್ಷೇತ್ರದಲ್ಲಿ ನೀವು ಮಾಡುತ್ತಿರುವ ಅಸಂಖ್ಯಾತ ಉಪಕಾರಗಳಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಸನ್ನಿಧಿಗೆ ಬರುವ ಪ್ರತಿಯೊಬ್ಬರನ್ನು ನೀವು ಪರಿಪಾಲಿಸುತ್ತೀರಿ. ಆದ್ದರಿಂದ ನಿಮ್ಮನ್ನು ನಮಿಸುತ್ತೇವೆ. ಮಾತೆ ಮರಿಯಮ್ಮನವರೇ, ನಿಮ್ಮ ಅದ್ಭುತ ರೂಪ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ. ನಿಮ್ಮ ಸ್ವರೂಪವನ್ನು ಗೌರವಿಸುತ್ತಿರುವ ನಾವು ನಿಮ್ಮ ಮಕ್ಕಳಂತಿದ್ದೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಅನುಸರಿಸುತ್ತಿದ್ದೇವೆ. ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ ಮಕ್ಕಳನ್ನು ಯುವಜನರನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಿರಿ. ನಮ್ಮ ಕುಟುಂಬಗಳನ್ನು ಪರಸ್ಪರ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ. ಎಲ್ಲ ಅಪಾಯ, ಅವಘಡ, ರೋಗ ರುಜಿನ, ಶತ್ರುಬಾಧೆಯಿಂದ ಸಂರಕ್ಷಿಸಿರಿ. ಸರ್ವಶಕ್ತ ದೇವರ ದೀನ ಸೇವಕಿಯಾದ ಮರಿಯಮ್ಮನವರೇ, ನೀವು ದೇವರ ವಾಕ್ಯವನ್ನು ಶಿರವಾಗಿ ಸ್ವೀಕರಿಸಿದಿರಿ. ನಾವು ಅದನ್ನು ವಿಧೇಯತೆಯಿಂದ ಅಂಗೀಕರಿಸಿ ನಮ್ಮ ಬಾಳಿನಲ್ಲಿ ಪಾಲಿಸುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರೈಸ್ತ ವಿಶ್ವಾಸ ಬಾಹ್ಯ ಆಚರಣೆಗೆ ಮಾತ್ರ ಸೀಮಿತವಾಗದೆ ದೇವರ ಚಿತ್ತವನ್ನು ಅಕ್ಷರಶಃ ನೆರವೇರಿಸುವಂತೆ ಕ್ರಿಯಾತ್ಮಕವಾಗಲಿ. ಇಹಲೋಕದ ಯಾತ್ರೆಯ ನಂತರ ನಿಮ್ಮ ಉದರದ ಧನ್ಯಫಲವಾದ ಯೇಸುವಿನ ದರ್ಶನವನ್ನು ನಮಗೆ ದಯಪಾಲಿಸಿರಿ. ಅವರಿಗೆ ಸ್ತುತಿ, ಸ್ತೋತ್ರ, ಘನತೆ, ಮಹಿಮೆ ಯುಗ ಯುಗಾಂತರಕ್ಕೂ ಲಭಿಸಲಿ. ಆಮೇನ್. ಆತ್ಮೀಯರೇ, ಈಗ ವ್ಯಾಧಿಸ್ಥರಿಗಾಗಿ ಪ್ರಾರ್ಥಿಸುವಂತಹ ಸಮಯ. ನಮ್ಮೆಲ್ಲ ವೈಯಕ್ತಿಕ ಹಾಗೂ ನಮ್ಮ ಕುಟುಂಬಗಳಲ್ಲಿರುವ ಎಲ್ಲ ರೋಗಿಗಳ ಸೌಖ್ಯಕ್ಕಾಗಿ ನಾವೆಲ್ಲರೂ ವಿಶೇಷವಾಗಿ ಪ್ರಾರ್ಥಿಸೋಣ. ನಮ್ಮ ಆರೋಗ್ಯ ಮಾತೆ ಎಲ್ಲ ರೋಗಿಗಳನ್ನು ಸ್ಪರ್ಶಿಸಿ ಅವರನ್ನು ಗುಣಪಡಿಸಲಿ ಎಂದು ಪ್ರಾರ್ಥಿಸೋಣ. ಹರಿಹರದ ಆರೋಗ್ಯ ಮಾತೆಯೇ, ನಾವು ನಿಮ್ಮ ಆಶ್ರಯ ಕೋರುತ್ತಾ ನಿಮ್ಮ ಮಕ್ಕಳಂತೆ ಈ ಪುಣ್ಯ ಕ್ಷೇತ್ರದಲ್ಲಿ ಒಂದೇ ಕುಟುಂಬವಾಗಿ ಒಂದುಗೂಡಿದ್ದೇವೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನಿಟ್ಟು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿ ಬಂದಿರುವ ಈ ಭಕ್ತರನ್ನು ಕಟಾಕ್ಷಿಸಿರಿ. ಜನ್ಮ ಪಾಪದ ಪರಿಣಾಮವಾಗಿ ದೈಹಿಕ ರೋಗ ರುಜಿನ, ಮಾನಸಿಕ ಅಸ್ವಸ್ಥತೆ ಮತ್ತು ಆತ್ಮಿಕ ಪಾಪದಿಂದ ಬಳಲಿದ್ದೇವೆ. ನಮ್ಮ ದೈಹಿಕ ಮತ್ತು ಆತ್ಮಿಕ ಬವಣೆ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದೆ. ಪಾಪಿಗಳ ಪಾಲಕಿಯಾಗಿರುವ ಮರಿಯಮ್ಮನವರೇ, ನಾವು ನಿಮ್ಮ ಮೊರೆ ಹೊಕ್ಕಿದ್ದೇವೆ. ನಿಮ್ಮ ಶಕ್ತಿಯುತ ಮಧ್ಯಸ್ಥಿಕೆಯಿಂದ ಮತ್ತು ಮಾತೃಕಾಳಜಿಯಿಂದ ನಾವು ಪುನೀತರು, ಸ್ವಸ್ಥರು ಆಗುವ ನಂಬಿಕೆಯನ್ನು ಹೊಂದಿದ್ದೇವೆ. ನಮ್ಮ ದೀನ ಬೇಡಿಕೆಯನ್ನು ನಿಮ್ಮ ಪುತ್ರರ ಸಮ್ಮುಖದಲ್ಲಿ ನಿವೇದಿಸಿ ನಮ್ಮನ್ನು ಸ್ವಸ್ಥರು, ಕೃಪಾಭರಿತರು ಆಗುವಂತೆ ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಹರಿಹರದ ಆರೋಗ್ಯ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ದಯವಿಟ್ಟು ಕುಳಿತುಕೊಳ್ಳೋಣ. ಆತ್ಮೀಯರೇ, ಇಂದು ನಮಗಾಗಿ ದಿವ್ಯ ಬಲಿ ಪೂಜೆಯನ್ನು ಸಮರ್ಪಿಸಲು ಬಂದಿರೋರು ಬೆಂಗಳೂರು ಸೆಂಟ್ ಪೀಟರ್ಸ್ ಸೆಮಿನರಿ, ಮೇಜರ್ ಸೆಮಿನರಿಯ ರೆಕ್ಟರ್ ಆಗಿರುವಂತಹ ರೆವರೆಂಡ್ ಡಾಕ್ಟರ್ ರಿಚರ್ಡ್ ಬ್ರಿಟೋ ರವರು. ಇವರು ತಮ್ಮ ಜೂಬಿಲಿಯನ್ನು 25 ವರ್ಷಗಳ ಯಾಜಕ ದೀಕ್ಷೆ ಜೂಬಿಲಿಯನ್ನು ಇವರು ಆಚರಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗಾಗಿಯೂ ಮತ್ತು ಅವರ ಯಾಜಕ ದೀಕ್ಷೆಯ ಈ ಒಂದು ಶುಭ ಸಮಯದಲ್ಲಿ ದಯಾಮಯ ದೇವರವರಿಗೆ ಬೇಕಾದ ಎಲ್ಲ ಹೇರಳ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರನ್ನು ನಿಮ್ಮ ಎಲ್ಲರ ಪರವಾಗಿ ನಾನು ಅವರನ್ನು ದಿವ್ಯ ಬಲಿಪೂಜೆಗೆ ಸ್ವಾಗತಿಸುತ್ತೇನೆ. ಇಂದಿನ ಎಲ್ಲ ಉದ್ದೇಶಗಳನ್ನು, ನೀವು ಕೊಟ್ಟಿರುವಂಥ ಎಲ್ಲ ಉದ್ದೇಶಗಳನ್ನು ಈ ದಿವ್ಯ ಬಲಿಪೂಜೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸಲಾಗುವುದು.
ಇಂದಿನ ಆರಾಧನಾ ವಿಧಿಯು ದೀಕ್ಷಾ ಸ್ನಾನ ಪಡೆದ ಪ್ರತಿಯೊಬ್ಬ ವ್ಯಕ್ತಿಯು ಸಂತನಾಗಲು ಕರೆಯಲ್ಪಟ್ಟಿದ್ದಾನೆ ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ದೀಕ್ಷಾ ಸ್ನಾನದ ಮುಖಾಂತರ ನಾವು ಪ್ರಭು ಯೇಸುವಿನ ಜೀವನವನ್ನು ನಮ್ಮದಾಗಿಸಿ ಪಾಪದ ಸಂಕೋಲೆಯಿಂದ ಮುಕ್ತವಾಗಿ ದೇವರ ಮಕ್ಕಳಾಗುವಂತಹ ಭಾಗ್ಯವನ್ನು ಪಡೆದಿದ್ದೇವೆ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗದೆ ದೇವರಿಗೆ ಮೆಚ್ಚುಗೆಯಾಗುವಂತಹ ಸಜೀವ ಬಲಿಯಾಗಿ ನಮ್ಮನ್ನೇ ರೂಪಿಸಿಕೊಳ್ಳುವ ಜವಾಬ್ದಾರಿಯನ್ನು ಅರಿತು ನಮ್ಮ ಕರೆಗೆ ಅನುಗುಣವಾಗಿ ನಡೆದುಕೊಂಡು ಪ್ರಭು ಯೇಸುವಿನ ಶಿಷ್ಯರಾಗಿ ಜೀವಿಸಬೇಕಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ತನ್ನ ಸಂಕಟ, ಸಾವು ಮತ್ತು ಪುನರುತ್ಥಾನದ ಬಗ್ಗೆ ಮಾತನಾಡುತ್ತಾ ನಮ್ಮ ಜೀವನದಲ್ಲಿ ಸಾವಿನಲ್ಲಿ ಕೊನೆಗೊಳ್ಳುವುದಿಲ್ಲ, ಬದಲಾಗಿ ನಾವೆಲ್ಲರೂ ಪುನರುತ್ಥಾನಗೊಳ್ಳುವೆವು ಎಂಬ ಆಶ್ವಾಸನೆಯನ್ನು ನಮಗೆ ನೀಡುತ್ತಾರೆ. ಕಾರ್ಮೆಲ್ ಸಭೆಗೆ ಸೇರಿದ ಶಿಲುಬೆಯ ಸಂತ ಯೋಹಾನರು ಹೇಳುವಂತೆ, ಯಾರು ಪ್ರಭು ಯೇಸುವಿನ ಶಿಲುಬೆಯನ್ನು ಸ್ವೀಕರಿಸುವುದಿಲ್ಲವೋ ಅವರು ಪ್ರಭು ಯೇಸುವಿನ ಮಹಿಮೆಯನ್ನು ಸ್ವೀಕರಿಸುವುದಿಲ್ಲ. ಪ್ರತಿ ಬಲಿಪೂಜೆಯು ನಮಗೆ ಕ್ರಿಸ್ತರ ಇಕ್ಕಟ್ಟಿನ ಮಾರ್ಗದಲ್ಲಿ, ಕಷ್ಟದ, ಸವಾಲಿನ ಮತ್ತು ತ್ಯಾಗದ ಮಾರ್ಗದಲ್ಲಿ ನಡೆಯಲು ಬೇಕಾದ ಆಂತರಿಕ ಧೈರ್ಯವನ್ನು, ದೈವಿಕ ಶಕ್ತಿಯನ್ನು ನೀಡುತ್ತದೆ. ಈ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಬರುವ ಶಿಲುಬೆಗಳನ್ನು ಹೊತ್ತು ನಮ್ಮ ಗುರುವಾದ ಪ್ರಭು ಯೇಸುವನ್ನು ಹಿಂಬಾಲಿಸಲು ಬೇಕಾದ ಕೃಪಾಶೀರ್ವಾದಗಳಿಗಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ.
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭುವಿನಲ್ಲಿ ಅತಿ ಪ್ರಿಯ ಸಹೋದರ ಸಹೋದರಿಯರೇ ಹಾಗೂ ಹರಿಹರ ಮಾತೆಯ ಭಕ್ತಾದಿಗಳೇ, ಇಂದು ನಾವು ಸಾಧಾರಣ ಕಾಲದ 22ನೆಯ ಭಾನುವಾರವನ್ನು ಆಚರಿಸ್ತಿದ್ದೇವೆ ಹಾಗೂ ನವೇನ ದಿನಗಳ 5ನೆಯ ದಿನವನ್ನು ಆಚರಿಸ್ತಾ ಇದ್ದೇವೆ. ಈ ನವೇನ ಪ್ರಾರ್ಥನೆ ಹಾಗೂ ಮೇರಿ ಮಾತೆಯ ಭಕ್ತಿಯಿಂದ ನಾವು ಈ ಸ್ವಾಮಿಗೆ ಪ್ರಿಯರಾಗಿ ಅವರ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಈ ನೆರವಾಗಲೆಂದು ನಾವು ಬೇಡಿಕೊಳ್ಳೋಣ. ಹಾಗೆಯೇ ಈ ದಿನದ ನವೇನ ಪ್ರಾರ್ಥನೆ ಹಾಗೂ ಬಲಿಪೂಜೆ ಹಿರಿಯರಿಗಾಗಿ ಸಮರ್ಪಿತ. ಹಿರಿಯರು ನಮ್ಮ ಸಮಾಜದಲ್ಲಿ, ನಮ್ಮ ಸಮುದಾಯದಲ್ಲಿ ಹಾಗೂ ಕುಟುಂಬದಲ್ಲಿ ಬಹಳ ಮುಖ್ಯರು. ಅವರನ್ನ ಇಂದು ನಾವು ದೇವರಿಗೆ ಸಮರ್ಪಿಸುತ್ತಾ ತಮ್ಮ ಜೀವನದ ಮುಸ್ಸಂಜೆಯಲ್ಲಿರುವಂಥ ಇವರು ತಮ್ಮ ನಿರ್ವೃತ್ತ ಜೀವನವನ್ನು ದೇವರ ಆಶೀರ್ವಾದದಿಂದ, ಶಾಂತಿ ಸಮಾಧಾನ ಹಾಗೂ ಆರೋಗ್ಯ ಭಾಗ್ಯದಿಂದ ಕಳೆಯುವಂತೆಯೂ ಹಾಗೂ ನಮ್ಮ ಸಮಾಜದಲ್ಲಿ, ಸಮುದಾಯದಲ್ಲಿ ಹಾಗೂ ಕುಟುಂಬದಲ್ಲಿ ಹಿರಿಯರಿಗೆ ಸಿಗಬೇಕಾದಂಥ ಗೌರವ, ಸ್ಥಾನಮಾನ ಹಾಗೂ ಪ್ರೀತಿ, ಮಮತೆ ಅವರಿಗೆ ಸಿಗುವಂತೆ ದೇವರು ಇಲ್ಲಿರುವಂಥ ಎಲ್ಲ ಹಿರಿಯರನ್ನು ಹಾಗೂ ನಮ್ಮ ಕುಟುಂಬದಲ್ಲಿರುವಂತಹ ಹಾಗೂ ಈ ಧರ್ಮ ಕೇಂದ್ರದಲ್ಲಿರುವಂಥ ಎಲ್ಲ ಹಿರಿಯರನ್ನು ಮೇರಿ ಮಾತೆಯ ಪ್ರಾರ್ಥನೆ ಮುಖಾಂತರ ದೇವರು ಇವರನ್ನು ಆಶೀರ್ವದಿಸುವಂತೆಯೇ ಈ ಬಲಿಪೂಜೆಯಲ್ಲಿ ಬೇಡಿಕೊಳ್ಳೋಣ. ಈ ಬಲಿಪೂಜೆಯನ್ನು ನಾವು ಯೋಗರಿಂದ ಅರ್ಪಿಸಲು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕ್ಷಮೆಯನ್ನು ಈಗ ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸರಿಗೆ ಶಾಂತಿ. ಮೌನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ
ಸುಮನಸ್ಕರಿಗೆ ಶಾಂತಿ. ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತನೇ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮೌನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿ ಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯ ತೋರಿ, ನಮಗೆ ದಯ ತೋರಿ. ಏಕೆಂದರೆ ನೀವು ಬರೀ ಪರಿಶುದ್ಧರು, ನೀವು ಬರೀ ಪ್ರಭು, ನೀವು ಬರೀ ಮೌನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್. ಆಮೆನ್. ಪ್ರಾರ್ಥಿಸೋಣ. ಪ್ರಬಲರಾದ ದೇವರೇ, ಅತ್ಯುತ್ತಮವಾದುಗೆಲ್ಲ ನೀವೇ ಮೂಲ. ನಮ್ಮ ಹೃದಯಗಳಲ್ಲಿ ನಿಮ್ಮ ನಾಮದ ಪ್ರೀತಿಯನ್ನು ತುಂಬಿರಿ. ಹೀಗೆ ನಮ್ಮ ಗೌರವ ಭಾವವನ್ನು ಅಧಿಕಗೊಳಿಸುತ್ತಾ ನಮ್ಮಲ್ಲಿ ಒಳಿತಾದುದನ್ನು ಪೋಷಿಸಿದನ್ನು ನಿಮ್ಮ ಜಾಗರೂಕ ಹಾರೈಕೆಯಿಂದ ಭದ್ರವಾಗಿ ಕಾಪಾಡಿರಿ. ದೇವರೇ, ಬಡವರಲ್ಲಿ ಮತ್ತು ದೀನರಲ್ಲಿ ಅತ್ಯಂತ ಶ್ರೇಷ್ಠರಾದ ಪೂಜ್ಯ ಕನ್ಯಾ ಮರಿಯಮ್ಮನವರನ್ನು ರಕ್ಷಕರ ತಾಯಾಗಿ ಆರಿಸಿದಿರಿ. ಆಕೆಯ ಆದರ್ಶವನ್ನು ಅನುಸರಿಸುತ್ತಾ ಪ್ರಾಮಾಣಿಕ ವಿಶ್ವಾಸದ ಸನ್ಮಾನವನ್ನು ನಿಮಗೆ ಅರ್ಪಿಸುವಂತೆಯೂ ರಕ್ಷಣೆಯ ಸರ್ವ ನಿರೀಕ್ಷೆಯನ್ನು ನಿಮ್ಮಲ್ಲಿರಿಸಿ ಬಾಳುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ದೇವರಾಗಿ ಯುಗಾಂತರವು ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೆರೆಮೀಯ ಪ್ರವಾದಿಯು ಸರಿಸುಮಾರು ಕ್ರಿಸ್ತ ಪೂರ್ವ 650ರಲ್ಲಿ ವಾಸಿಸುತ್ತಿದ್ದರು. ಇವರು ದೇವರಿಂದ ಕಿತ್ತು ಹಾಕುವ ಹಾಗೂ ಕೆಡುವ, ನಾಶಪಡಿಸುವ ಹಾಗೂ ನೆಲಸಮ ಮಾಡುವ, ಕಟ್ಟುವ ಹಾಗೂ ನೆಡುವ
ಕಾರ್ಯಕ್ಕೆ ನೇಮಿಸಲ್ಪಟ್ಟವರು. ದೇವರ ವಾಣಿಯಾಗಿ ಸತ್ಯವನ್ನು ಹೇಳಿದ ಅವರು ತನ್ನ ಸ್ವಂತ ಜನರಿಂದಲೇ ದೇಶದ್ರೋಹಿ ಎಂದು ಪರಿಗಣಿಸಲ್ಪಟ್ಟವರು. ಎಷ್ಟೇ ಕಷ್ಟ ಬಂದರೂ ದೇವರು ನೀಡಿದ ಕೆಲಸವನ್ನು ನಿಭಾಯಿಸದಿರಲು ಸಾಧ್ಯವಿಲ್ಲ ಎನ್ನುವ ಸಂದೇಶವನ್ನೀಗ ಭಕ್ತಿಯಿಂದ ಆಲಿಸೋಣ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ, ನೀವು ನನ್ನನ್ನು ಮರುಳಾಗಿಸಿದಿರಿ, ನಾನು ಮರುಳಾದೆ. ನೀವು ನನ್ನನ್ನು ಗೆದ್ದು ಬಿಟ್ಟಿರಿ, ನೀವು ನನಗಿಂತ ಬಲಿಷ್ಠರಲ್ಲವೇ? ಎಲ್ಲರೂ ನನ್ನನ್ನು ಅಣಕಿಸುವವರೇ. ದಿನವೆಲ್ಲ ನಾನು ಅಪಹಾಸ್ಯಕ್ಕೆ ಬಲಿಯಾದೆ. ನನ್ನ ಮಾತೆಲ್ಲ ಅರಚಾಟ, ಹಿಂಸಾಚಾರ, ಕೊಳ್ಳೆ ಇವೇ ನನ್ನ ಕೂಗಾಟ. ಸರ್ವೇಶ್ವರನ ವಾಕ್ಯವನ್ನು ನಾನು ಸಾರಿದೆ, ಜನರ ನಿಂದೆ ಪರಿಹಾಸ್ಯಕ್ಕೆ ಗುರಿಯಾದೆ. ಸರ್ವೇಶ್ವರನ ವಿಷಯವನ್ನು ಪ್ರಕಟಿಸೆನು, ಅವರ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡೆನಾದರೆ ನನ್ನ ಹೃದಯದೊಳು ಸಂಕಟ ಉಂಟಾಗುತ್ತದೆ. ಸುಡು ಬೆಂಕಿ ನನ್ನೆಲುಬುಗಳಲ್ಲಿ ಅಡಗಿದೆಯೋ ಎಂಬಂತೆ ಅದನ್ನು ತಡೆದು ದಣಿದಿರುವೆ, ಇನ್ನು ಸಹಿಸಲಾಗದಿದೆ. ಪ್ರಭುವಿನ ವಾಕ್ಯ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ, ಸರ್ವೇಶ್ವರನಲ್ಲಿ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಉನ್ನತೋನ್ನತವಾಗಿದೆ ನನ್ನ ಶಕ್ತಿ ಆ ದೇವನಲ್ಲಿ. ನನಗಿದೆ ಶತ್ರುಗಳನ್ನು ಧಿಕ್ಕರಿಸುವ ಶಕ್ತಿ. ನನಗಿತ್ತಿರುವನ ಸಂತಸದಾಯಕ ಮುಕ್ತಿ. ಜೀವ ಕೊಡುವವನು ತೆಗೆದುಕೊಳ್ಳುವವನು ಆ ಸರ್ವೇಶ್ವರನೇ. ಪಾತಾಳಕ್ಕಿಳಿಸುವವನು ಮೇಲಕ್ಕೆಳೆದುಕೊಳ್ಳುವವನು ಆತನೇ. ಬಡತನ ಸಿರಿತನ ಕೊಡುವವನು ಆ ಸರ್ವೇಶ್ವರನೇ. ತಗ್ಗಿಸುವವನು ಹೆಚ್ಚಿಸುವವನು ಆತನೇ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲೇ, ಸರ್ವೇಶ್ವರನಲ್ಲೇ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲೇ, ಸರ್ವೇಶ್ವರನಲ್ಲೇ. ಕ್ರೈಸ್ತರೆಂದರೆ ವಿಭಿನ್ನವಾಗಿ ಜೀವಿಸುವವರು. ಪ್ರಭು ಯೇಸುವಿನ ತತ್ವಗಳು ಈ ಜಗತ್ತಿನ ತತ್ವಗಳಿಗಿಂತ ವಿಭಿನ್ನವಾದವುಗಳು ಮತ್ತು ಅನೇಕ ಸಲ ಜಗತ್ತಿನ ತತ್ವಗಳಿಗೆ ವಿರುದ್ಧವಾದವುಗಳು. ಆದ್ದರಿಂದ
ಕ್ರೈಸ್ತ ಜೀವನವನ್ನು ಜೀವಿಸಲು ನಮಗೆ ಆಂತರಿಕ ಧೈರ್ಯದ ಅವಶ್ಯಕತೆ ಇದೆ. ದೇವರು ನಮಗೆ ನೀಡಿದ ಜೀವನವೆಂಬ ವರದಾನವನ್ನು ಪ್ರಾಪಂಚಿಕ ವ್ಯಾಮೋಹಕ್ಕೆ ಒಳಗಾಗದೆ ದೇವರ ಚಿತ್ತಕ್ಕೆ ಅನುಗುಣವಾಗಿ ಅವರಿಗೆ ಮೆಚ್ಚುಗೆಯಾಗುವಂತೆ ಜೀವಿಸಲು ಕರೆ ನೀಡುವ ವಾಚನವನ್ನೀಗ ಆಲಿಸೋಣ. ಎರಡನೆಯ ವಾಚನ, ನಿಮ್ಮನ್ನೇ ದೇವರಿಗೆ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಪೌಲನು ರೋಮನ್ನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು, ಯಾವುದು ಉನ್ನತವಾದುದು, ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ. ಪ್ರಭುವಿನ ವಾಕ್ಯ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನಾನು ಜೆರುಸಲೇಮಿಗೆ ಹೋಗಬೇಕಾಗಿದೆ, ಅಲ್ಲಿ ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮರಣಕ್ಕೆ ತುತ್ತಾಗಿ 3ನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿದೆ ಎಂದು ಅಂದಿನಿಂದ ಒತ್ತಿ ಹೇಳಲಾರಂಭಿಸಿದರು. ಇದನ್ನು ಕೇಳಲಾಗದೆ ಪೇತ್ರನು ಯೇಸು ಸ್ವಾಮಿಯನ್ನು ಪಕ್ಕಕ್ಕೆ ಕರೆದು, ಪ್ರಭು, ಹಾಗೆನ್ನಲೇಬೇಡಿ, ನಿಮಗೆಂದಿಗೂ ಹಾಗೆ ಸಂಭವಿಸದಿರಲಿ ಎಂದು ಪ್ರತಿಭಟಿಸಿದನು. ಆದರೆ ಯೇಸು ಸ್ವಾಮಿ ಪೇತ್ರನತ್ತ ತಿರುಗಿ, ಸೈತಾನನೇ, ತೊಲಗಿಲ್ಲಿಂದ, ನೀನು ನನಗೆ ಅಡೆತಡೆ, ನಿನ್ನ ಈ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ ಎಂದರು. ಆನಂತರ ತಮ್ಮ ಶಿಷ್ಯರಿಗೆ ಹೀಗೆಂದರು, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರೂ ಒಬ್ಬನು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ
ಅದರಿಂದ ಅವನಿಗೆ ದೊರಕುವ ಲಾಭವೇನು? ಅಥವಾ ಮನುಷ್ಯನು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಡಬಲ್ಲನು? ನರಪುತ್ರನು ತನ್ನ ಪಿತನ ಪ್ರಭಾವದೊಡನೆ ತನ್ನ ದೂತರ ಸಮೇತ ಬರಲಿದ್ದಾನೆ. ಆಗ ಪ್ರತಿಯೊಬ್ಬ ಮಾನವನಿಗೆ ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಕೊಡುವನು. ಪ್ರಭುವಿನ ಶುಭ ಸಂದೇಶ. ಆತ್ಮೀಯ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ಈ ದಿನ ಹಿರಿಯರಿಗೆ ಸಮರ್ಪಿತ. ಹಿರಿಯರು ಯಾರು? ನಮಗೆ ಮನುಕುಲ ಅನೇಕ ವಿಧದಲ್ಲಿ ಮುಂದೆ ಸಾಗ್ತಾ ಇದೆ. ವೈಜ್ಞಾನಿಕವಾಗಿ, ವಿಜ್ಞಾನದಲ್ಲಿ ಹಾಗೂ ಅನೇಕ ಶ್ರೇಷ್ಠ ಸಾಧನೆಗಳನ್ನು ಮಾಡ್ತಾ ಇದೆ, ಮುಂದೆ ಸಾಗ್ತಾ ಇದೆ. ಆದರೆ ಮನುಷ್ಯತ್ವದಲ್ಲಿ, ಮಾನವೀಯ ಗುಣದಲ್ಲಿ ಮಾನವ ಯಾಕೋ ಹಿಂದೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ನಾವು ಹಿರಿಯರನ್ನು ನಮ್ಮಲ್ಲಿ ನಡೆಸಿಕೊಳ್ಳುವಂಥ ರೀತಿ. ಹಿರಿಯರಿಗೆ ನಮ್ಮಲ್ಲಿ ಯಾವ ಸ್ಥಾನಮಾನ, ಗೌರವ ಇದೆ? ಹಿರಿಯರ ಪರಿಸ್ಥಿತಿ ಏನಾಗಿದೆ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ? ಕುಟುಂಬಗಳಲ್ಲಿ, ನಗರ ಪ್ರದೇಶಗಳಲ್ಲಿ ನೋಡೋದಾದರೆ ವಿದ್ಯಾವಂತರಾಗಿ ದೊಡ್ಡ ಕೆಲಸವನ್ನು ಮಾಡಿ ತಮ್ಮ ಮನೆ ಬಂಗಲೆಯನ್ನು ನಿರ್ಮಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಜೀವನವನ್ನು ದುಡಿದಂತಹ, ಈಗ ವೃದ್ಧಾಪ್ಯದಲ್ಲಿರುವಂತಹ ದಂಪತಿಗಳ ಕತೆ ಒಂಟಿ ಜೀವನ. ತಾವು ವಿದ್ಯಾಭ್ಯಾಸ ಕೊಟ್ಟು ಬೆಳೆಸಿದಂಥ ಮಕ್ಕಳು ಬೆಳೆದು ಯಾವುದೋ ದೇಶಕ್ಕೆ ಹೋಗಿ ಅಲ್ಲಿದ್ದಾರೆ, ಅವ್ರ ಜೊತೆ ಇಲ್ಲ. ಮಕ್ಕಳು ಬೇರೆ ದೇಶ, ಇವರು ಒಂಟಿ ಜೀವನ. ಬಡ ಕುಟುಂಬದ ಹಿರಿಯರ ಕತೆ ಏನು? ಕುಟುಂಬಕ್ಕೆ ಭಾರ. ಅದಕ್ಕಾಗಿ ಅನಾಥ ಆಶ್ರಮ, ಎಲ್ಲಿ ಹೋದರೂ ಈ ದಿನಗಳಲ್ಲಿ ಅನಾಥಾಶ್ರಮಗಳು ಭರ್ತಿಯಾಗಿವೆ. ಜನ ಕಾಯ್ಕೊಂಡಿದ್ದಾರೆ, ನನಗೆ ಇನ್ನೊಂದು ಸ್ಥಳ ಸಿಗುತ್ತಾ ಅಂತ ಕಾಯ್ತಾ ಇದ್ದಾರೆ. ಅನಾಥಾಶ್ರಮ. ಮಧ್ಯಮ ವರ್ಗದ ಕುಟುಂಬ ಇದ್ದರೆ ಏನೋ ಕಷ್ಟಪಟ್ಟು ನೋಡಿಕೊಂಡು ಒಂದು ಮೂಲೆಯಲ್ಲಿ ಇರುವಂಥ ಹಿರಿಯರನ್ನು ನೋಡ್ಕೊಳ್ತಾರೆ ಅಷ್ಟೇ, ಹೆಸರಿಗೆ. ಕೇವಲ ಕೆಲವು ಕುಟುಂಬಗಳಲ್ಲಿ ಕೆಲವು ಹಿರಿಯರು ನಮ್ಮಲ್ಲಿ ಸಂತೃಪ್ತಿವಾದಂತಹ, ಸಂತೋಷಭರಿತವಾದಂಥ ಜೀವನವನ್ನು ಮಾಡ್ತಾ ಇದ್ದಾರೆ. ಕೆಲವರು ಮಾತ್ರ. ಯಾತಕ್ಕಾಗಿ ಈ ಪರಿಸ್ಥಿತಿ? ಹೌದು ಪ್ರಿಯರೇ, ನಮ್ಮ ಇಂದಿನ ಜಗದ್ಗುರು ವಿಶ್ವಗುರು ಫ್ರಾನ್ಸಿಸ್ ಅವರು ಪುನಃ ಒತ್ತಿ ಹೇಳುವಂತೆ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಸಮಾಜದಲ್ಲಿ ಹಿರಿಯರನ್ನು ಗೌರವಿಸಿ, ಅವ್ರನ್ನ ಪ್ರೀತಿಸಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರಲ್ಲಿ ಇರುವಂತಹ ಮೌಲ್ಯ ಬೇರೆ ಎಲ್ಲೂ ಸಿಗಲ್ಲ ಅಂತ ಎಚ್ಚರಿಸ್ತಾ ಇರ್ತಾರೆ. ಹೌದು, ಈ ಪೋಪ್ ಜುಗಗಳ ಆಲೋಚನೆಗೆ ಕಾರಣ ಮೇರಿ ಮಾತೆಯ ಆದರ್ಶ. ಆಕೆಯ ವ್ಯಕ್ತಿತ್ವ, ಆಕೆಯ ಗುಣ. ಮೊದಲನೇದಾಗಿ ಆಕೆಯ ಜನನ, ಎರಡು ಇಡೀ ಜೀವಗಳ ತ್ಯಾಗಮಯ ಪ್ರಾರ್ಥನೆಯ ಫಲ ಹಾಗೂ ಅನ್ನಮರಾದಂತಹ ಇಡೀ ವ್ಯಕ್ತಿಯ ಉದರದ ಫಲ ಮೇರಿ ಮಾತೆ. ಸಾಂಪ್ರದಾಯಿಕವಾಗಿರುವಂತಹ ಕಥೆಯ ಪ್ರಕಾರ ಹಾಗೂ 2ನೇ ಶತಮಾನದಲ್ಲಿ ಬರೆಯಲಾದಂತಹ ಯಾಕೋಬರ ಶುಭ ಸಂದೇಶದ ಪ್ರಕಾರ ಅನ್ನಮ್ಮ ಹಾಗೂ ಜೋಕಿಮರವರು ಮಕ್ಕಳಿಲ್ಲದೆ ಅನೇಕ ವರ್ಷ ಕಳೆದು ಇನ್ನೇನು ವೃದ್ಧಾಪ್ಯದಲ್ಲಿ ಇರುವಂತಹ ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ಯಹೂದ್ಯ ಸಂಪ್ರದಾಯ ಹಾಗೂ ಅವರ ಸಮಾಜದ ಆಚರಣೆ ಹಾಗೂ ಅವರ ಭಕ್ತಿ ವಿಶ್ವಾಸದಂತೆ ಮಕ್ಕಳಿಲ್ಲದಂಥ ದಂಪತಿ ಶಾಪಗ್ರಸ್ತರು ಎಲ್ಲರ ಬಾಯಿಂದ ಇಲ್ಲ ಸಲ್ಲದ ಮಾತುಗಳನ್ನು ಕೇಳುವಂಥ ಪರಿಸ್ಥಿತಿ. ಇದಕ್ಕೆ ಕಾರಣ
ಯೆಹೂದದಲ್ಲಿರುವಂತಹ ನಂಬಿಕೆ. ಅವರ ಪ್ರಕಾರ ದೇವರು ಒಬ್ಬ ವ್ಯಕ್ತಿಯನ್ನು ಅಥವಾ ದಂಪತಿಗಳನ್ನು ಆಶೀರ್ವದಿಸಿದೆಯೇ ಆದರೆ ಖಂಡಿತವಾಗಿ ಮಕ್ಕಳಾಗಲೇಬೇಕು. ಇದರ ಹಿನ್ನೆಲೆ ಪವಿತ್ರ ಗ್ರಂಥ. ಯಾಕಂದರೆ ಅವರ ವಿಶ್ವಾಸ ಹಾಗೂ ಪವಿತ್ರ ಗ್ರಂಥದ ಪ್ರಕಾರ ಇಸ್ರಾಯೇಲ್ ವಂಶಕ್ಕೆ ಸೇರಿದ ಪ್ರತಿ ವ್ಯಕ್ತಿ, ಸ್ತ್ರೀ ಆಗಲಿ ಪುರುಷ ಆಗಲಿ, ಅಬ್ರಾಮನ ವಂಶಕ್ಕೆ ಸೇರಿದವರು. ಆದ್ದರಿಂದ ದೇವರು ಅಬ್ರಾಮನಿಗೆ ನೀಡಿದಂಥ 3 ವಾಗ್ದಾನಕ್ಕೆ ಬಾಧ್ಯಸ್ಥರು. ಮೊದಲನೇದಾಗಿ ಅವರ ನಾಡು. ದೇವರು ಅಬ್ರಾಮನಿಗೆ ನಿನ್ನದೇ ಆದಂಥ ನಾಡನ್ನು ನೀಡ್ತೀನಿ, ನೆಲವನ್ನು ನೀಡ್ತೀನಿ, ಭೂಮಿಯನ್ನು ನೀಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ್ರು. ಅದರಿಂದ ಪ್ರತಿಯೊಬ್ಬರಿಗೂ ಸಹ ಆ ಭೂಮಿಯಲ್ಲಿ ಪಾಲು ಇದೆ ಎಂಬುದು ಅವರ ವಿಶ್ವಾಸ. ಎರಡನೇದು, ನಿನ್ನ ವಂಶವನ್ನು ಆಕಾಶದಲ್ಲಿರುವ ನಕ್ಷತ್ರಗಳಂತೆ, ಸಮುದ್ರದಲ್ಲಿರುವಂತಹ ಮರಳಿನಂತೆ ಲೆಕ್ಕವಿಲ್ಲದಷ್ಟು ಮಾಡುತ್ತೇನೆ, ನಿನಗೆ ಸಂತಾನ ಪ್ರಾಪ್ತಿಯನ್ನು ನೀಡುತ್ತೇನೆ. ಸಂತಾನ ಪ್ರಾಪ್ತಿ ಇದು ಎರಡನೇ ಆಶೀರ್ವಾದ, ಸಂತಾನ. ಹಾಗೂ ಮೂರನೇದು, ನಿನ್ನ ಮುಖಾಂತರ ಎಲ್ಲ ಜನಾಂಗವನ್ನು ಆಶೀರ್ವದಿಸ್ತೇನೆ, ನಿನ್ನ ಮುಖಾಂತರ ರಕ್ಷಣೆ ಸಿಗುವುದು ಮನುಕುಲಕ್ಕೆ. ಇದು ಮೂರನೇ ಆಶೀರ್ವಾದ. ಆದ್ದರಿಂದ ಪ್ರತಿ ಇಸ್ರಾಯೇಲ್ ಅಥವಾ ಯೆಹೂದ್ಯಳು ಈ 3 ವಾಗ್ದಾನಕ್ಕೆ ಬಾಧ್ಯಸ್ಥರು. ಅವರು ಇದನ್ನು ಪಡೀಲೇಬೇಕು. ಅದಕ್ಕಾಗಿ ಎಲ್ರಿಗೂ ಸಹ ಭೂಮಿ ಇದೆ, ಅದೇ ರೀತಿ ಮಕ್ಕಳು ಆಗಲೇಬೇಕು. ಮಕ್ಕಳಾಗದಿದ್ದರೆ ದೇವರಿಂದ ಶಾಪಗ್ರಸ್ತರು ಎಂಬ ನಂಬಿಕೆ ಇತ್ತು, ವಾಡಿಕೆ ಇತ್ತು. ಅದರಿಂದ ಖಂಡಿತವಾಗಿ ಈ ಹನ್ನಮ ಹಾಗೂ ಜೋಕಿಮ್ರವರು ನಜರೇತಿನಲ್ಲಿ ವಾಸವಾಗಿದ್ದರು. ಸುಮಾರು 20-30 ವರ್ಷ ದಾಟಿದ್ರೂ ಅವರಿಗೆ ಮಕ್ಕಳಾಗಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲರ ಮಾತು ಕೇಳಿ ಮನನೊಂದು ಕೊನೆಯದಾಗಿ ಹೇಗಾದರೂ ಮಾಡಿ ನಾವು ಒಂದು ಮಗುವನ್ನು ಪಡಿಬೇಕು ಎಂಬ ನಿರ್ಧಾರ ಹಾಗೂ ಆ ಒಂದು ದೃಢತೆಯಿಂದ ಅವರು ಏನು ಮಾಡ್ತಾರೆ, ನಜರೇತನ್ನ ಬಿಟ್ಟು ಪ್ರತಿದಿನ ಹೋಗಿ ದೇವಾಲಯಕ್ಕೆ ಹೋಗಿ ಹರಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಹೇಗಾದರೂ ಮಾಡಿ ದೇವರಿಂದ ಒಂದು ಮಗುವನ್ನು ಪಡಿಬೇಕು ಎಂಬ ಆ ಒಂದು ದೃಢ ನಿರ್ಧಾರದಿಂದ ಜೆರುಸಲೇಮಿಗೆ ಬರ್ತಾರೆ. ಜೆರುಸಲೇಮಿಗೆ ಬಂದು ಜೆರುಸಲೇಮಿನ ದೇವಾಲಯದ ಪಕ್ಕದಲ್ಲೇ ಒಂದು ಮನೆ ಮಾಡಿ ಅಲ್ಲಿ ವಾಸವಾಗಿ ಪ್ರತಿನಿತ್ಯ ಅವರು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಅರ್ಪಣೆ ಸಲ್ಲಿಸ್ತಾ ಇರ್ತಾರೆ ಒಂದು ಮಗುವಿಗಾಗಿ. ಆದರೂ ಮಗುವಿನ ಭಾಗ್ಯ ಸಿಗೋದಿಲ್ಲ. ಆಗಲೇ ಅಲ್ಲಿರುವಂಥ ಜೆರುಸಲೇಮ್ನಿದ್ದಂತಹ ಅನೇಕರಿಗೆ ಇವರ ವಿಷಯ ಗೊತ್ತಾಗುತ್ತೆ, ದಂಪತಿಗಳಾಗಿ ಮಕ್ಕಳಿಲ್ಲ. ಆದ್ದರಿಂದ ಒಮ್ಮೆ ಜೋಕಿಮ್ರವರು ಯಥ ಪ್ರಕಾರ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಅರ್ಪಣೆಯನ್ನು ಸಲ್ಲಿಸುವಾಗ ಅಲ್ಲಿದ್ದ ಯಾಜಕರು ಅವರ ಅರ್ಪಣೆಯನ್ನು ಸ್ವೀಕರಿಸುವುದಿಲ್ಲ. ಯಾಕಂದರೆ ಅಶುದ್ಧರು, ಶಾಪಗ್ರಸ್ತರು, ಇವರು ಮಕ್ಕಳಿಲ್ಲ. ಈ ಒಂದು ಅನುಭವದಿಂದ ಮನನೊಂದಂತಹ ಜೋಕಿಮ್ರವರು ಏನು ಮಾಡ್ತಾರೆ, ಆ ಒಂದು ನೋವನ್ನು ತಾಳಲಾರದೆ ತನ್ನ ಈ ಜೆರುಸಲೇಮನ ಊರನ್ನು ಬಿಟ್ಟು ಬರಡು ಭೂಮಿಗೆ ಹೋಗ್ತಾರೆ. ಅಲ್ಲಿ ತಪಸ್ಸು ಪ್ರಾರ್ಥನೆ ಮಾಡುವುದಕ್ಕಾಗಿ ಕಣ್ಮರೆ ಆಗ್ತಾರೆ. ಈ ಕಡೆ ಅನ್ನಮ್ಮ ಒಬ್ಬರೇ ಉಳಿದುಕೊಳ್ತಾರೆ. ಗಂಡನ ನೋವನ್ನು ಹರಿತಂಥ ಈಕೆಯೂ ಸಹ ಪ್ರತಿನಿತ್ಯ ಪ್ರಾರ್ಥನೆ ಮನೆಯಲ್ಲಿ ಸಲ್ಲಿಸುತ್ತಾ ಆ ನೋವಿನಲ್ಲಿ ಇರಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಜೋಕಿಮ್ ಅವರಿಗೆ ಮರುಗಾಡಿನಲ್ಲಿ ಹಾಗೂ ಅನ್ನಮ್ಮ ಇವರಿಗೆ ಅವರ ಮನೆಯಲ್ಲಿ ದೇವದೂತರ ದರ್ಶನವಾಗಿ, ದೇವದೂತರು ನಿಮಗೆ ಒಂದು ಮಗು ಆಗುವಂತಹ ಆಶೀರ್ವಾದವನ್ನು ದೇವರು ಕೊಡ್ತಾರೆ ಎಂಬುದಾಗಿ ಹೇಳ್ತಾರೆ. ಆ ಮಗುವೇ ಮೇರಿ ಮಾತೆ. ಇಡೀ ಜೀವನವಿಡೀ ಆಸೆ ಪಟ್ಟು ಕೊನೆವರೆಗೂ ಸಹ ದೇವರ ನಂಬಿಕೆಯನ್ನು ಬಿಡದೆ ಹಠ ಹಿಡ್ಕೊಂಡು ದೇವರಿಂದ ಪಡೆದಂಥ ಮಗು ಇದು ಮೇರಿ ಮಾತೆ. ಹಿರಿಯ ಜೀವಗಳ ಫಲ, ಹಿರಿಯ ಉದರದ ಫಲ ಮೇರಿ ಮಾತೆ. ಹಾಗೆಯೇ ಆ ಕಥೆ ಮುಂದುವರಿಯುತ್ತಾ ಮೇರಿ ಮಾತೆಗೆ 2 ವರ್ಷ ಆದಂಥ ವೇಳೆಯಲ್ಲಿ ಆಕೆಯನ್ನು ದೇವಾಲಯಕ್ಕೆ ಕರ್ಕೊಂಡೋಗಿ ಅವ್ರನ್ನ ಸಮರ್ಪಿಸ್ತಾರೆ ಹಾಗೂ ಅಲ್ಲೇ ಬಿಟ್ಟು ಹೋಗ್ತಾರೆ. ಮರಳಿ ಹೋದಂತಹ ಜೋಕಿಮ್ ಹಾಗೂ ಹನ್ನಮ್ಮನವರು ನಜರೇತಿನಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ಇಂಥ ಸಮಯದಲ್ಲಿ ಮೇರಿ ಮಾತೆಗೆ 2 ವರ್ಷ ಅಥವಾ 3 ವರ್ಷ ತುಂಬುವುದರೊಳಗೆ ಜೋಕಿಮ್ರವರು ಮರಣ ಹೊಂದುತ್ತಾರೆ. ಉಳ್ಕೊಂಡಿದ್ದು ಹನ್ನಮ್ಮನವರು ಮಾತ್ರ. ನಂತರ
ಮೇರಿ ಮಾತೆ ದೇವಾಲಯದಲ್ಲೇ ಉಳ್ಕೊಂಡಂತಹ ಆ ಸಂದರ್ಭದಲ್ಲಿ ಆಕೆಗೆ 7 ಅಥವಾ 8 ವಯಸ್ಸು ಆದಾಗ ಅಣ್ಣಮ್ಮನವರು ಸಹ ತೀರ್ಕೊಳ್ತಾರೆ. ಇದ್ದ ತನ್ನ ತಂದೆ ತಾಯಿಗಳನ್ನು ಕಳ್ಕೊಳ್ತಾರೆ. ಹಾಗೂ ತನ್ನ 12ನೇ ವಯಸ್ಸಿನಲ್ಲಿ ಅವರು ಮರಳಿ ದೇವಾಲಯದಿಂದ ನಜರೇತಿಗೆ ಹೋಗಿ ವಾಸ ಮಾಡಿದಂಥ ಸಂದರ್ಭದಲ್ಲಿ ಅವರಿಗಿನ್ನು 14 ಅಥವಾ 15 ವಯಸ್ಸಿನ ಆ ಒಂದು ಸಮಯದಲ್ಲಿ ಮೇರಿ ಮಾತೆಗೆ ದೇವದೂತರ ದರ್ಶನ ಆಗುತ್ತೆ ಹಾಗೂ ಮಂಗಳವಾರ್ತೆಯ ಸಂದೇಶವನ್ನು ಕೊಡಲಾಗ್ತದೆ. ಹೌದು, ಮೇರಿ ಮಾತೆ ಒಂದು ಕಡೆ ಹಿರಿಯ ಜೀವಗಳ ಫಲ, ಇನ್ನೊಂದು ಕಡೆ ಹಿರಿಯ ಜೀವಕ್ಕೆ ಸಂತೋಷವನ್ನು ಕೊಟ್ಟಂತಹ ವ್ಯಕ್ತಿ. ಅನ್ನಮ್ಮ ಹಾಗೂ ಜೋಕಿಮ್ರವರು ಇರಬಹುದು. ನಂತರ ಮಂಗಳವಾರ್ತೆಯನ್ನು ಸ್ವೀಕರಿಸಿದ ನಂತರ ಆಕೆ ಮಾಡಿದಂತಹ ಮೊದಲ ಕಾರ್ಯ ತಕ್ಷಣ ಎದ್ದು ಎಲಿಜಬೆತಳ ಸಹಾಯಕ್ಕೆ ಸೇವೆಗೆ ಹೋದಂಥ ವ್ಯಕ್ತಿ. ಅಂದರೆ ಹಿರಿಯರ ಅಗತ್ಯ ಏನಂತ ಅವರಿಗೆ ಗೊತ್ತಿತ್ತು. ಅಂದರೆ ಅನ್ನಮ್ಮ ಹಾಗೂ ಜೋಕಿಮ್ ಅವರ ಜೀವನವನ್ನು ನೋಡಿ ಆಗಲೇ ಆ ಸಣ್ಣ ವಯಸ್ಸಿನಲ್ಲೇ ಕೇವಲ 2 ವರ್ಷ ಮಾತ್ರ ಅವರು ತನ್ನ ತಂದೆ ತಾಯಿಗಳೊಂದಿಗೆ ಕಳೆದಿದ್ದರು. ಆದರೂ ಸಹ ಆ 2 ವರ್ಷದಲ್ಲಿ ಆ ಪುಟ್ಟ ವಯಸ್ಸಿನಲ್ಲೇ ಹಿರಿಯರು ಯಾರು ಎಂಬುದಾಗಿ ಅರ್ಥೈಸಿಕೊಂಡಂಥ ವ್ಯಕ್ತಿ. ಅದಕ್ಕಾಗಿ ಎಲಿಜಬೆತಳ ವಿಷಯ ಕೇಳಿದ ತಕ್ಷಣ ಆಕೆ ಅವರ ಸಹಾಯಕ್ಕೆ ಧಾವಿಸ್ತಾಳೆ. ತಕ್ಷಣ ನಜರೇತಿನಿಂದ ಗುಡ್ಡಗಾಡು ಪ್ರದೇಶ ಜೆರುಸಲೇಮ್ ಹತ್ತಿರದಲ್ಲಿರುವಂಥ ಪ್ರದೇಶಕ್ಕೆ ಅವರು ಹೋಗ್ತಾರೆ. ಇದು ಮೇರಿ ಮಾತೆ ಹಿರಿಯರನ್ನು ಗೌರವಿಸಿದಂತಹ, ಸೇವೆ ಮಾಡಿದಂತಹ, ಪ್ರೀತಿಸಿದಂತಹ ಆದರ್ಶ. ಹಾಗೆಯೇ ಕಾನ ಊರಿನಲ್ಲಿ ನಡೆದ ಮದುವೆಯಲ್ಲಿ ಸಹ ಆಕೆ ಗೊತ್ತಾಗುತ್ತೆ ಹಿರಿಯರ ನೋವು. ಒಂದು ಮದುವೆಯಲ್ಲಿ ಏನಾದರೂ ಅಂತಹ ಅವಘಡ ಆದರೆ, ಏನಾದರೂ ಅಲ್ಲಸಲ್ಲದಂತಹ ಕಾರ್ಯ ಆದರೆ, ಅಥವಾ ಆಗಬೇಕಾದಂತಹ ರೀತಿಯಲ್ಲಿ ಮದುವೆ ಆಗದಿದ್ದರೆ ಅವಮಾನ ಹಿರಿಯರಿಗೆ. ಆಕೆಗೆ ಹಿರಿಯರ ಮನೆಯವರ ನೋವು ಅರ್ಥ ಆಗುತ್ತೆ. ಅದಕ್ಕಾಗಿ ಮುಂದೆ ಬಂದು, ಮಗನೇ, ಅವರಲ್ಲಿ ದ್ರಾಕ್ಷರಸ ಇಲ್ಲ ಎಂಬುದಾಗಿ ಮೇರಿ ಮಾತೆ ತಿಳಿಸ್ತಾರೆ. ಆಕೆ ತಕ್ಷಣ ಹಿರಿಯರ ನೋವನ್ನು ಅರ್ಥ ಮಾಡಿಕೊಂಡಂಥ ವ್ಯಕ್ತಿ. ಹೌದು ಪ್ರಿಯರೇ, ನಾವು ಮೇರಿ ಮಾತೆಯನ್ನು ಗೌರವಿಸೋದಾದರೆ ಈಕೆಯ ಈ ಒಂದು ಗುಣವನ್ನು ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಹಿರಿಯರನ್ನು ಅರ್ಥೈಸಿಕೊಂಡು ಅವರ ನೋವನ್ನು ಅರಿತು, ಅವರ ಅಗತ್ಯಗಳನ್ನು ಅರಿತು, ಅವರು ಕೇಳದೆ ನಾವು ಸ್ವತಃ ನಾವಾಗಿಯೇ ಹೋಗಿ ಅವರ ಸಹಾಯಕ್ಕೆ ಹೋಗುವಂತಹ ಒಂದು ಆದರ್ಶ, ಅವರಿಗಾಗಿ ಬೇರೆಯವರಲ್ಲಿ ಬೇಡುವಂತಹ ಆದರ್ಶ, ಅವರಿಗಾಗಿ ಪ್ರಾರ್ಥಿಸುವಂತಹ ಆದರ್ಶ, ಇದು ಮೇರಿ ಮಾತೆಯ ವ್ಯಕ್ತಿತ್ವ. ಹಿರಿಯರನ್ನ ಬಿಟ್ಟು ಕೊಡದಂತಹ ಹೃದಯ ಆಕೆಯದು. ಆದ್ದರಿಂದ ಹಿರಿಯರ ಕೊಡುಗೆ ಹಾಗೂ ಇರುವಿಕೆ ಬಹಳ ಮುಖ್ಯ. ವಿಶೇಷವಾಗಿ ಕುಟುಂಬಗಳಲ್ಲಿ, ಯಾರ ಕುಟುಂಬದಲ್ಲಿ ಅಜ್ಜ ಅಜ್ಜಿ ಇರ್ತಾರೋ, ಹಿರಿಯರು ಇರ್ತಾರೋ, ಆ ಕುಟುಂಬ ಅನೇಕ ವಿಧದಲ್ಲಿ ಆಶೀರ್ವದಿಸಲ್ಪಡುತ್ತದೆ ಎಂಬುದಾಗಿ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರು ಹೇಳ್ತಾರೆ. ಮೊದಲನೇದಾಗಿ ಹಿರಿಯರು ಮನೆಗೆ ಆಶೀರ್ವಾದ, ಆಧ್ಯಾತ್ಮಿಕ ಶಕ್ತಿ. ಅವರು ನಿಮಗಾಗಿ ಮಾಡುವಂಥ ಪ್ರಾರ್ಥನೆ, ತ್ಯಾಗ, ಅವರ ಆಲೋಚನೆ, ಒಳ್ಳೆಯತನ, ಇದು ಎಲ್ಲೂ ಸಿಗೋದಿಲ್ಲ. ನಿಮ್ಮಲ್ಲಿರುವಂಥ ಹಿರಿಯರಿಂದ ಮಾತ್ರ ಸಾಧ್ಯ. ಹಾಗೆ ಅವಳಿರುವಂತಹ ಜ್ಞಾನ, ಜೀವನವಿಡೀ ದುಡಿದು ತ್ಯಾಗ ಮಾಡಿ ಬೆಳೆದಂತಹ ಅವರ ಶರೀರ ವ್ಯರ್ಥವಲ್ಲ ಹಿರಿ ವಯಸ್ಸಿನಲ್ಲಿ. ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ನೋಡುವಂತಹ ಸರ್ವಸಾಮಾನ್ಯ ಕೇಳುವಂಥ ವಿಷಯಗಳು, ವಿಶೇಷವಾಗಿ ಮದುವೆ ಆಗುವಂತಹ ಹುಡುಗ ಹುಡುಗಿಯರಲ್ಲಿ ಆಗುವಂಥ ಮಾತುಗಳು, ಮದುವೆಗೆ ಒಪ್ಪಬೇಕಾದ್ರೆ ಕೆಲವು ಷರತ್ತುಗಳು, ನಿಮ್ಮಲ್ಲಿ ಹಿರಿಯರು ಇದ್ದಾರಾ, ವಯಸ್ಸಾದವರು ಇದ್ದಾರಾ, ಅಥವಾ ಗುಜರಿ ಗಾಡಿಯವರು ಇದ್ದಾರಾ ಅಂತ ಮಾತುಗಳು. ಹಿರಿಯರಂದರೆ ಭಾರ, ಯಾವ ಉಪಯೋಗಕ್ಕೆ ಬರದಂಥ ವ್ಯಕ್ತಿಗಳು ಅವರಿದ್ದಾರಾ? ಅವರಿದ್ರೆ ಆಗಲ್ಲ. ಅವ್ರನ್ನ ನೋಡ್ಕೊಳ್ಬೇಕಾಗ್ತದೆ, ಸೇವೆ ಮಾಡಬೇಕಾಗ್ತದೆ, ಅದು ನನ್ನಿಂದ ಆಗಲ್ಲ. ಇದು ಮಾನವೀಯ ನಾಗರಿಕ ಜೀವನದ ಲಕ್ಷಣ ಅಲ್ಲ. ಅದರಲ್ಲೂ ಸಹ ಹಿರಿಯರನ್ನ ನೇರವಾಗಿ
ತ್ಯಜಿಸುವಂಥ ಕುಟುಂಬ, ಹೊರಗಾಕುವಂಥ ಕುಟುಂಬ ಯಾವಾಗಲೂ ಸಹ ದೇವರಿಂದ ಆಶೀರ್ವಾದ ಭರಿತವಾದಂಥ ಕುಟುಂಬ ಆಗೋದಿಲ್ಲ. ತಂದೆ ತಾಯಿಗಳನ್ನಾಗಲಿ ಹಿರಿಯರನ್ನಾಗಲಿ ಅಜ್ಜಿಯಂದಿರನ್ನಾಗಲಿ ನೋಯಿಸುವಂತಹ ಕುಟುಂಬ ಮನಸ್ಸು ಯಾವ ವ್ಯಕ್ತಿ ಆಗಿರಲಿ ಅವರು ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋದಿಲ್ಲ. ಅದರಿಂದ ನಿಮ್ಮ ಕುಟುಂಬಗಳಲ್ಲಿ ಈ ಒಂದು ಆಶೀರ್ವಾದವನ್ನು ನೀವು ಪಡೆದಿದ್ದೀರ, ಅದನ್ನು ಉಳಿಸಿಕೊಳ್ಳಿ. ಮೇರಿ ಮಾತೆಯನ್ನು ನಾವು ಕೃಪಾಭರಿತಳೆ ಎಂಬುದಾಗಿ ಹೇಳ್ತೀವಿ. ಯಾಕಂದರೆ ದೇವರು ಆಕೆಗೆ ಏನು ಕೊಟ್ಟರು ಅದನ್ನು ಉಳಿಸಿಕೊಂಡು ಸಂಪೂರ್ಣವಾಗಿ, ಅದೇ ರೀತಿ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ದೇವರು ಏನನ್ನು ಕೊಟ್ಟಿದ್ದಾರೋ, ನಿಮ್ಮ ಹಿರಿಯರು, ನಿಮ್ಮ ತಂದೆ ತಾಯಿಗಳು ಇವರೆಲ್ಲರೂ ಸಹ ನಿಮಗೆ ಆಶೀರ್ವಾದ, ಅವ್ರನ್ನ ಆ ಆಶೀರ್ವಾದದ ರೂಪದಲ್ಲಿ ಅವ್ರನ್ನ ಇರಿಸಿಕೊಳ್ಳಿ. ಇನ್ನೂ ಹೆಚ್ಚು ಆಶೀರ್ವಾದವನ್ನು ನಿಮಗೆ ಕೊಡಲಾಗ್ತದೆ. ನೀವು ಸಹ ಆಶೀರ್ವದಿತವಾದಂಥ ಕುಟುಂಬವಾಗ್ತೀರಿ. ಮೇರಿ ಮಾತೆಯ ವ್ಯಕ್ತಿತ್ವ ನಿಮ್ಮ ಕುಟುಂಬದಲ್ಲಿ ರೂಪಿತವಾಗ್ತದೆ. ಯಾವ ಕುಟುಂಬದಲ್ಲಿ ಅಜ್ಜ ಅಜ್ಜಿ ಇರ್ತಾರೋ, ಮೊಮ್ಮಕ್ಕಳು ಇರ್ತಾರೋ, ಅಲ್ಲಿ ಯಾವಾಗಲೂ ಸಹ ಹಾಸ್ಯ, ಸಂತೋಷ ತುಂಬಿರುತ್ತೆ. ಇದು ನೀವು ಎಲ್ಲರೂ ಸಹ ಅನುಭವಿಸುವಂತಹ ಸನ್ನಿವೇಶ. ಈ ಇಬ್ಬರು ಕುಟುಂಬದಲ್ಲಿ ಇಲ್ಲ ಅಂದರೆ ಬರೀ ಜಗಳ, ಅಥವಾ ಬರೀ ಅವರವರ ಕೆಲಸದಲ್ಲಿ ಮಗ್ನರಾಗಿರುವಂಥದ್ದು, ಸಮಯವನ್ನು ವ್ಯಯ ಮಾಡುವಂಥದ್ದು, ಪ್ರಾರ್ಥನೆ ಯಾವುದೂ ಇರೋದಿಲ್ಲ. ಅನೇಕ ಸರಿ ನಿಮ್ಮ ಕುಟುಂಬದಲ್ಲಿ ಇವರಿಬ್ಬರು ಇದ್ದರೆ, ಮೊಮ್ಮಕ್ಕಳು ಹಾಗೂ ಅಜ್ಜ ಅಜ್ಜಿಯಂದಿರಿದ್ದರೆ, ಅಲ್ಲಿ ಆಗುವಂತಹ ಸನ್ನಿವೇಶಗಳು, ಕೆಲವೊಂದು ಹಾಸ್ಯಮಯವಾದಂತಹ ಮಾತುಗಳು ಬಹಳ ಚೆನ್ನಾಗಿರುತ್ತೆ. ಒಂದು ಸಾರಿ ತಾತ ಒಬ್ಬರು ತನ್ನ ಮೊಮ್ಮಗಳನ್ನು ಜೊತೆ ಕೂರಿಸ್ಕೊಂಡು ಕತೆ ಹೇಳ್ತಾ ಇದ್ದರು. ಆದಿಕಾಂಡದ ಕತೆ, ದೇವರು ಸೃಷ್ಟಿ ಮಾಡಿದಂಥ ಕತೆ. ದೇವರೆಲ್ಲವನ್ನು ಸೃಷ್ಟಿ ಮಾಡಿದ್ರು, ನಂತರ ಮನುಷ್ಯರನ್ನು ಸೃಷ್ಟಿ ಮಾಡಿದ್ರು ಎಂಬುದಾಗಿ ಕಥೆಯನ್ನು ಮುಗಿಸ್ತಾರೆ. ನಂತರ ಈ ಮೊಮ್ಮಗಳು ತಾತನನ್ನು ನೋಡಿ ಕೇಳ್ತಾಳೆ, ತಾತ ನಿಮ್ಮನ್ನು ದೇವರು ಸೃಷ್ಟಿ ಮಾಡಿದ್ರು ಹಾಗಾದರೆ? ತಾತ ಹೇಳ್ತಾರೆ, ಹೌದು, ದೇವರೇ ನನ್ನನ್ನು ಸೃಷ್ಟಿ ಮಾಡಿದ್ದು ಅಂತ. ತಕ್ಷಣ ನಂತರದ ಪ್ರಶ್ನೆ, ಹಾಗಾದರೆ ನನ್ನನ್ನು ಸಹ ದೇವರು ಸೃಷ್ಟಿ ಮಾಡಿದ್ರು, ಅದೇ ದೇವರು? ತಾತ ಹೇಳ್ತಾರೆ, ಹೌದು ಮಗು, ನಿನ್ನನ್ನು ಸಹ ಅದೇ ದೇವರು ಸೃಷ್ಟಿ ಮಾಡಿದ್ರು. ಹೌದಾ? ಹಾಗಾದರೆ ನಿನ್ನನ್ನು ದೇವರು ಸೃಷ್ಟಿ ಮಾಡುವಾಗ ನೀನು ನಂತರ ಇದ್ದೀಯಾ ಚಿಕ್ಕ ಮಗುವಾಗಿ? ಹೌದು, ನಾನು ಸಹ ನಿನ್ನ ಥರನೇ ಚಿಕ್ಕ ಮಗುವಾಗಿದ್ದೆ. ನಂತರ ಪುನಃ ಮತ್ತೊಂದು ಪ್ರಶ್ನೆ, ನಂತರ ಚೆನ್ನಾಗಿ ಸುಂದರವಾಗಿದ್ದೀರಾ ನೀವು? ಆಗ ತಾತ ಹೇಳ್ತಾರೆ, ಇಲ್ಲ, ನಿನ್ನ ಥರ ನಾನು ಸುಂದರ ಆಗಿರಲಿಲ್ಲ, ನಾನು ನಿನ್ನ ಥರ ಅಷ್ಟೊಂದು ಸುಂದರ ಆಗಿರಲಿಲ್ಲ. ಅಷ್ಟು ಬೇಗ ಮೊಮ್ಮಗಳು ಹೇಳ್ತಾಳೆ, ಹೌದಾ ತಾತ, ಹಾಗಾದರೆ ದೇವರು ಹೆಚ್ಚು ಮಾರ್ಕ್ಸನ್ನು ಪಡ್ಕೊಳ್ತಾರೆ ನನ್ನನ್ನು ಸೃಷ್ಟಿಸೋದ್ರ ಮುಖಾಂತರ. ದೇವರು ಇಂಪ್ರೂವ್ ಆಗ್ತಾ ಇದ್ದಾರೆ ಮಾನವರನ್ನ ಸೃಷ್ಟಿಸೋದರಲ್ಲಿ. ನಿಮ್ಮನ್ನು ಸೃಷ್ಟಿ ಮಾಡೋತೀಗ ದೇವರಿಗೆ ಕಡಿಮೆ ಮಾರ್ಕ್ಸ್, ನನ್ನನ್ನು ಸೃಷ್ಟಿ ಮಾಡುವಾಗ ಈಗ ದೇವರಿಗೆ ಹೆಚ್ಚು ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳ್ತಾಳೆ. ಕುಟುಂಬದಲ್ಲಿ ಅಂತಹ ಆನಂದ, ಸಂತೋಷ ಭರಿತವಾದಂತಹ ಸನ್ನಿವೇಶಗಳು ಸಿಗುವುದು ಇಂಥ ವ್ಯಕ್ತಿಗಳಿಂದ ಮಾತ್ರ. ನಾವಾಗಿ ಅದನ್ನು ಸೃಷ್ಟಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಹಿರಿಯರನ್ನು ಗೌರವಿಸಿ, ಪ್ರೀತಿಸಿ. ಅವರು ಭಾರ ಅಲ್ಲ, ಅವರು ಅನುಗ್ರಹ, ಆಶೀರ್ವಾದ, ನಿಮ್ಮ ಜೀವನಕ್ಕೆ ದಾರಿ ತೋರಿಸುವಂಥ ಜ್ಞಾನವುಳ್ಳವರು. ಅನೇಕರಿಗೆ ಅವರ ಮಾತು ಕಹಿ ಆಗಿರ್ಬೋದು, ಕಿರಿಕಿರಿ ಆಗ್ಬೋದು, ಆದರೆ ಅವರ ಪ್ರತಿ ಮಾತಲ್ಲಿ ಅವರ ಜೀವನದ ಅನುಭವ ಇದೆ, ಜ್ಞಾನ ಇದೆ, ಅದಕ್ಕಿಂತ ಮಿಗಿಲಾಗಿ ಪ್ರೀತಿ ಇದೆ. ಅದನ್ನು ಕಳ್ಕೋಬೇಡಿ. ಮೇರಿ ಮಾತೆಯಂತೆ ನಿಮ್ಮ ಕುಟುಂಬಗಳಲ್ಲಿ ಹಿರಿಯರ ಗೌರವ, ಪ್ರೀತಿ, ಸೇವೆಯ ಮನೋಭಾವವನ್ನು ಇರಿಸಿಕೊಳ್ಳಿ. ಹಾಗೂ ಎರಡನೇದಾಗಿ, ಇಂದಿನ ಭಾನುವಾರದ ಪೂಜೆ ವಾಚನಗಳು ಕ್ರೈಸ್ತಿಯ ಜೀವನ ಶಿಲುಬೆ ಭರಿತವಾದದ್ದು, ಶಿಲುಬೆಯನ್ನು ಒತ್ತು ನಡೆಯುವಂಥ ಜೀವನ ಎಂಬುದಾಗಿ ನಮಗೆ ತಿಳಿಸ್ತಾ ಇವೆ. ಶಿಲುಬೆ ಇಲ್ಲದೆ ಕ್ರೈಸ್ತರಿಲ್ಲ. ಇದಕ್ಕೆ ಆದರ್ಶ ಮೇರಿ ಮಾತೆಯವರೇ. ಅಂದರೆ ಯೇಸುಸ್ವಾಮಿ ನಿಜ ಶಿಲುಬೆಯನ್ನು ಒತ್ತು ನಡೆಯುವ ಮೊದಲೇ ಮೇರಿ ಮಾತೆ ಆ ಶಿಲುಬೆಯನ್ನು ಅನುಭವಿಸಿ ಜೀವಿಸಿದಂಥ ವ್ಯಕ್ತಿ ಆಗಿದ್ದರು. ಮೇರಿ ಮಾತೆಯ ಜೀವನದ ಪ್ರತಿ ಮುಖ್ಯವಾದಂತಹ ಸನ್ನಿವೇಶಗಳು, ಸಂದರ್ಭಗಳು ಶಿಲುಬೆಯ ಭಾರ, ಶಿಲುಬೆಯ ಅನುಭವ, ಶಿಲುಬೆಯ ಕಹಿ, ನೋವು. ಅವರಷ್ಟು ನೋವನ್ನು ಉಂಡವರು ಯಾರಿಲ್ಲ. ಆಗಲೇ ನಿಮಗೆ ತಿಳಿಸಿದಂತೆ ಸಾಂಪ್ರದಾಯಿಕವಾಗಿ ಬಂದ ಕಥೆಯ ಪ್ರಕಾರ ತನ್ನ 2ನೇ ವಯಸ್ಸಿನಲ್ಲೇ ತನ್ನ ಕುಟುಂಬ, ತಂದೆ ತಾಯಿಯರಿಂದ ದೂರ ಆದಂಥ ವ್ಯಕ್ತಿ,
ಅವರನ್ನು ದೇವಾಲಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸಮರ್ಪಿಸಿ ಅಲ್ಲೇ ಬಿಟ್ಟು ಹೋದರು. 2ನೇ ವರ್ಷಕ್ಕೆ ಕುಟುಂಬದಿಂದ ದೂರ ಆದಂಥ ಅನುಭವ. ನಂತರ ತನ್ನ 3ನೇ ವರ್ಷಕ್ಕೇ ತನ್ನ ತಂದೆಯನ್ನು ಕಳೆದುಕೊಂಡಂತಹ ಅನುಭವ. ಜೋಕಿಮ್ ಅವರನ್ನು 3ನೇ ವರ್ಷಕ್ಕೆ ಅವರು ಕಳೆದುಕೊಳ್ತಾರೆ. ಹಾಗೂ ತನ್ನ 8ನೇ ವಯಸ್ಸಿನಲ್ಲೇ ತಾಯಿಯನ್ನು ಕಳ್ಕೊಳ್ತಾರೆ. ಅನಾಥೆ ಆಗ್ತಾರೆ, ಒಂಟಿಯಾಗಿ ಉಳ್ಕೊಳ್ತಾರೆ. ನಜರೇತಿಗೆ ಹೋಗಿ ಹೇಗೆ ಜೀವನ ಮಾಡಿದ್ರು ಗೊತ್ತಿಲ್ಲ, ಒಂಟಿಯಾಗಿ. ನಂತರ ಸುವಾರ್ತೆಯನ್ನು ಸ್ವೀಕರಿಸಿದ ನಂತರ ಅವರಿಗಾದಂತಹ ಸನ್ನಿವೇಶಗಳು, ನಿಶ್ಚಿತಾರ್ಥವಾಗಿ ಇನ್ನೇನೋ ನಿಶ್ಚಿತಾರ್ಥ ಮುರಿದು ಹೋಗಬೇಕು. ಒಂದು ಕಡೆ ಯಾರೂ ಇಲ್ಲ, ತಂದೆ ತಾಯಿಗಳಿಲ್ಲ, ಸಹಾಯ ಮಾಡುವವರಿಲ್ಲ, ತನ್ನ ಪರವಾಗಿ ನಿಂತ್ಕೊಳ್ಳುವವರು ಯಾರೂ ಇಲ್ಲ. ನಿಶ್ಚಿತಾರ್ಥ ಮುರಿಯುವಂತಹ ಸನ್ನಿವೇಶ. ಯಾವ ರೀತಿ ಅದನ್ನು ಅನುಭವಿಸಿರ್ಬೋದು ಆಕೆ? ಎಂತಹ ನೋವು, ಎಂಥ ಸಂಕಷ್ಟ, ಎಂಥ ಶಿಲುಬೆ. ಆದರೂ ಆಕೆ ಅದನ್ನು ಜಯಿಸ್ತಾರೆ, ಅನುಭವಿಸಿ ಧೈರ್ಯವಾಗಿ ಎದುರಿಸ್ತಾರೆ. ನಂತರ ಇನ್ನೇನೋ ಮಗುವಿಗೆ ಜನ್ಮ ನೀಡಬೇಕು. ಅದೇ ಸಮಯಕ್ಕೆ ಆಜ್ಞೆ ಬರುತ್ತೆ ರೋಮ್ ಚಕ್ರವರ್ತಿಯಿಂದ, ನಿಮ್ಮ ಊರಿಗೆ ನೀವು ಹೋಗಿ ಅಲ್ಲಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೇಕು. ನಜರೇತಿನಿಂದ ಬೆತ್ಲೇಮಿಗೆ ಪಯಣ, ಎಷ್ಟೋ ದೂರ, ತುಂಬು ಗರ್ಭಿಣಿ, ಕೊನೆಗೆ ಪ್ರಸವ ಕಾಲ ಬಂದಂತಹ ವೇಳೆಯಲ್ಲಿ ತನ್ನವರು ಯಾರೂ ಇಲ್ಲ, ತನ್ನ ಮನೆ ಇಲ್ಲ, ಯಾವುದೋ ಒಂದು ಕೊಟ್ಟಿಗೆಯಲ್ಲಿ ತನ್ನ ಮಗುವಿಗೆ ಜನನ. ಎಂಥ ಅನುಭವ ಒಂದು ತಾಯಿಗೆ ಇದು. ಯಾವುದೋ ಒಂದು ಸ್ಥಳದಲ್ಲಿ ಯಾರು ಇಲ್ಲದಂತಹ, ಯಾರ ಸಹಾಯ ಇಲ್ಲದಂತಹ ರೀತಿಯಲ್ಲಿ ಒಂದು ಮಗುವಿಗೆ ಜನ್ಮ ಕೊಡುವಂತಹ ತಾಯಿಯ ಪರಿಸ್ಥಿತಿ ಇದು. ಎಂಥ ಶಿಲ್ಬೆಯ ನೋವು. ಆದರೂ ಅದನ್ನು ಎದುರಿಸ್ತಾರೆ. ಅದಾಯಿತು, ಇನ್ನೇನು ಮಗು ಬೆಳಿಬೇಕು, ಮಗುನ ನೋಡಿ ಆನಂದಿಸಬೇಕು ಅಂತ ಹೇಳುವ ಆ ಸಮಯದಲ್ಲಿ ಹೆರೋದ್ ಅರಸನಿಂದ ಆಜ್ಞೆ, ಎಲ್ಲ ಮಗುವನ್ನು, ಇಲ್ಲಿರುವಂಥ ಮಕ್ಕಳನ್ನು ಕೊಲ್ಲಿಸು. ತಕ್ಷಣ ಇವರು ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗ್ಬೇಕಾಗ್ತದೆ, ಈಜಿಪ್ಟಿಗೆ ಪಲಾಯನ ಮಾಡುವಂಥ ಪರಿಸ್ಥಿತಿ. ಪರಕೀಯರಾಗಿ ಹೊಸ ದೇಶಕ್ಕೆ ಈಜಿಪ್ಟಿಗೆ ಹೋಗಿ ಅಲ್ಲಿ ಜೀವನ ಮಾಡುವಂಥ ಜೀವನ ಪರಿಸ್ಥಿತಿ. ರಾತ್ರಿ ಎದ್ದು ಓಡಬೇಕಂತ ಪರಿಸ್ಥಿತಿ ಮಗುವಿನ ಸಂರಕ್ಷಣೆಗಾಗಿ. ಎಂಥ ನೋವು ಇದು. ಮಗುವನ್ನು ಎತ್ಕೊಂಡು ಯಾರೂ ಇಲ್ಲದಂತಹ ಪರದೇಶಕ್ಕೆ ಹೋಗುವಂತಹ ಪರಿಸ್ಥಿತಿ. ನಂತರ ಪುನಃ ಮರಳಿ ಇನ್ನೇನು ಜೆರುಸಲೇಮಲ್ಲಿ ವಾಸ ಮಾಡಬೇಕು ಅಂತ ಹೇಳುವಂತಹ ಆ ಒಂದು ಸನ್ನಿವೇಶದಲ್ಲಿ ಮರಳಿ ಜೆರುಸಲೇಮಲ್ಲಿ ವಾಸ ಮಾಡುವಂತಹ ಆ ಆಸೆಯ ದಿನಗಳಲ್ಲಿ ಆದಂಥ ಮತ್ತೊಂದು ಘಟನೆ, ಜೋಸೆಫರ ಮರಣ. ಪುನಃ ಒಂಟಿ ಆಗ್ತಾರೆ, ವಿಧವೆ ಆಗ್ತಾರೆ, ಒಂಟಿಯಾಗಿ ತನ್ನ ಮಗನ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಮತ್ತೊಂದು ಶಿಲುಬೆ. ತದನಂತರ ಮಗು ಬೆಳೆದು ಇನ್ನೇನು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಲ್ಲದಂಥ ಮಾತುಗಳು, ಯೇಸುವಿನ ಬಗ್ಗೆ ಜನರು ಹಡಿದಂಥ ಮಾತುಗಳು, ಎಲ್ಲವನ್ನ ಕಾರ್ಯಗಳನ್ನು ಮಾಡಿದ್ರೂ ಸಹ ಇವರಿಗೆ ಸೈತಾನ ಹಿಡಿದಿದ್ದಾನೆ. ಸೈತಾನನ ಅರಸ ಬೆಲ್ಜಬೂಲನ ಶಕ್ತಿಯಿಂದ ಈ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವಮಾನದ ಮಾತುಗಳು. ತಾಯಿಯ ಹೃದಯ ಏನಾಗಿರಬೇಕು? ತನ್ನ ಮಗ ಎಂಥ ಕಾರ್ಯಗಳನ್ನು, ಇಂಥ ಶುಭ ಸಂದೇಶವನ್ನು ಸಾರ್ತಾ ಇದ್ದರೆ ಅವರು ಕೇಳಿದಂತಹ ಮಾತುಗಳು. ಅವರ ಸಂಬಂಧಿಕರೇ ಸ್ವಾಮಿಯನ್ನು ಹಿಡ್ಕೊಂಡು ಬಂದು ಎಲ್ಲಾದರೂ ಕೂಡ ಹಾಕಬೇಕು ಅಂತ ಹೋಗಿ ಅವ್ರನ್ನ ಕರೆತರಲಿಕ್ಕೆ ಹೋಗ್ತಾರೆ. ಎಲ್ಲ ಸಂಬಂಧಿಕರು ಅಂತಹ ಅವಮಾನವಾದಂಥ ಪರಿಸ್ಥಿತಿಗೆ ಮೇರಿ ಮಾತೆಯನ್ನು ಹಾಕ್ತಾರೆ. ಅವರಿಗೆ ದೆವ್ವ ಹಿಡಿದಿದೆ, ಅವ್ರನ್ನ ಎಳ್ಕೊಂಬಂದು ಎಲ್ಲಾದರೂ ಕೂಡಿ ಹಾಕಬೇಕು. ತಾಯಿಗೆ ಏನಾಗಿರಬೇಡ ಆ ಒಂದು ಸಂದರ್ಭದಲ್ಲಿ. ನಂತರ ಪ್ರಭುವಿನ ಯಾತನೆ, ಏನು ಮಾಡದಂತಹ ತನ್ನ ಮಗನಿಗೆ ಶಿಲುಬೆಯ ಮರಣದ ಪ್ರತಿ ಹೆಜ್ಜೆಯಲ್ಲೂ
ತನ್ನ ಮಗನನ್ನು ಹಿಂಬಾಲಿಸಿದಂತಹ ಆಕೆಯ ಹೃದಯ ಮನಸ್ಸು ಎಷ್ಟಾಗಿ ಚುಚ್ಚಿರಬಹುದು, ಎಷ್ಟು ಮುಳ್ಳುಗಳು, ಇಂತಹ ಗಾಯಗಳು ಅವರಿಗೆ ಆಗಿರಬಹುದು ಮಾನಸಿಕವಾಗಿ ಅವರ ಹೃದಯದಲ್ಲಿ. ಕೊನೆಗೆ ಶಿಲುಬೆ ಬುಡದಲ್ಲೇ ನಿಂತು ತನ್ನ ಮಗನ ಮರಣವನ್ನು, ಸಾವನ್ನು ನೋಡುವಂಥ ಪರಿಸ್ಥಿತಿ ಯಾರಿಗೆ ಬೇಕು? ಇದು ಆಕೆಗೆ ಸಿಕ್ತು. ಎಂಥ ಶಿಲುಬೆ, ಎಂಥ ಶಿಲುಬೆ! ಇಂತಹ ಶಿಲುಬೆಯನ್ನು ಹೊತ್ತು ನಡೆದಂತಹ ತಾಯಿ ಇವರು. ಅದರಿಂದ ಆಕೆಯ ಆ ಒಂದು ಧೈರ್ಯವನ್ನು, ದೃಢತೆಯನ್ನು, ಆಕೆಯ ಅಂತರಾಂಗದ ಆ ಒಂದು ಶಕ್ತಿಯನ್ನು ನೋಡಿ, ಎಂಥ ಮಹಾತಾಯಿ! ಶಿಲುಬೆಯನ್ನು ಹೊತ್ತು 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 ಜಗ್ಗಲಿಲ್ಲ, ಹೊತ್ತು ನಡೆದಂಥ ವ್ಯಕ್ತಿ. ಅದು ಪ್ರಿಯರೇ, ಯೇಸುಸ್ವಾಮಿ ಹೇಳಿದಂಥ ಈ ಮಾತುಗಳು ಮೇರಿ ಮಾತೆಯ ಆದರ್ಶದಿಂದ ಅವರ ತಾಯಿಯನ್ನು ನೋಡಿ ಹೇಳಿದಂಥ ಮಾತುಗಳು. ಯಾಕಂದರೆ ನನ್ನ ತಾಯಿ ಈ ರೀತಿ ನನ್ನನ್ನು ಹಿಂಬಾಲಿಸಿ ಬರ್ತಾ ಇದ್ದಾರೆ. ಶಿಲುಬೆಯನ್ನು ಹೊತ್ಕೊಂಡು ಒಂದಲ್ಲ ಎರಡಲ್ಲ, ಅವರ ಜೀವನ ಇಡೀ ಪ್ರತಿ ಕ್ಷಣದಲ್ಲೂ ಸಹ ಒಂದಕ್ಕಿಂತ ಒಂದು ದೊಡ್ಡ ಶಿಲುಬೆ ಅವರು ನನ್ನನ್ನು ಹಿಂಬಾಲಿಸ್ತಿದ್ದಾರೆ. ಅವರಂತೆ ನೀವು ಸಹ ಹಿಂಬಾಲಿಸ್ಕೊಂಡು ಬನ್ನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರ, ಕ್ರೈಸ್ತರಾಗಿ ನಮ್ಮ ಜೀವನ ಶಿಲುಬೆಯ ಜೀವನ. ನಾವೆಲ್ಲರೂ ಸಹ ಇದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಆದರೆ ನಾವು ಒಂಟಿ ಅಲ್ಲ. ಮೇರಿ ಮಾತೆ ಒಂಟಿ ಆಗಿದ್ದರು, ಆದರೆ ನಾವು ಒಂಟಿ ಅಲ್ಲ ಬೇಕಾ? ಯಾಕಂದರೆ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಶಿಲುಬೆಯ ಜೀವನ ಅವರಷ್ಟು ನೋವು ಅನುಭವಿಸುವಂಥದ್ದಲ್ಲ, ಅವರಷ್ಟು ಅಂತಹ ಕಠಿಣತೆಯನ್ನು ನಾವು ಅನುಭವಿಸುವಂಥದ್ದಲ್ಲ. ಆದರೆ ಅಲ್ಪ ಸ್ವಲ್ಪ ಇರ್ಬೋದು, ಆದರೆ ಅದರಲ್ಲೂ ಸಹ ಅವರು ನಮ್ಮೊಂದಿಗಿದ್ದಾರೆ. ಇದು ನಮ್ಮ ಸೌಭಾಗ್ಯ. ಅದಕ್ಕಾಗಿ ಕ್ರೈಸ್ತರಾಗಿ ನಾವು ಶಿಲುಬೆಯನ್ನು ಹೊತ್ತು ನಡೆಯುವುದು ನಮಗೆ ಕಷ್ಟ ಅಲ್ಲ, ಒಂದು ಅನುಗ್ರಹ. ಮೇರಿ ಮಾತೆಯೊಂದಿಗೆ ನಾವು ಪ್ರಭುವನ್ನು ಹಿಂಬಾಲಿಸುವಂಥ ಒಂದು ಅನುಗ್ರಹ, ಅದನ್ನು ನಾವು ಮೇರಿ ಮಾತೆಯಿಂದ ನಾವು ಕಲಿತುಕೊಳ್ಬೇಕಾಗ್ತದೆ. ಇಂದು ವಿಶೇಷವಾಗಿ ಈ ಒಂದು ಪುಣ್ಯ ದಿನದಂದು ಮೇರಿ ಮಾತೆಯ ಅಂತಹ ಶಿಲುಬೆಯ ಜೀವನ ನಮಗೂ ಸಹ ಮಾದರಿ ಆಗಿರಲಿ. ಹಾಗೂ ಅವರು ಅಂಥ ಕಷ್ಟ ನೋವಿನಲ್ಲೂ ಸಹ ದೇವರಲ್ಲಿ ಭರವಸೆ ಇಟ್ಟು, ಬೇರಲ್ಲಿ ವಿಶ್ವಾಸವಿಟ್ಟು ನಡೆದಂಥ ಅವರ ಆದರ್ಶ ನಮ್ಮಲ್ಲೂ ಇರಲಿ. ಹಾಗೂ ಅವರಂತೆ ನಾವು ಸಹ ಧೈರ್ಯವಾಗಿ, ಆಂತರಿಕ ಶಕ್ತಿಯಿಂದ, ಪ್ರಭುವಿನಲ್ಲಿರುವಂಥ ಪ್ರೀತಿಯಿಂದ, ವಿಶ್ವಾಸದಿಂದ ನಮ್ಮ ಜೀವನದ ಶಿಲುಬೆಯನ್ನು ಹೊತ್ತು ನಡೆಯುವಂತೆ ಅವರು ನಮಗಾಗಿ ಪ್ರಾರ್ಥಿಸಿ ನೆರವಾಗಲಿ ಎಂದು ಬೇಡಿಕೊಳ್ಳೋಣ. ಆಮೇನ್. ಎದ್ದು ನಿಲ್ಲಿ. ಸ್ವರ್ಗವನ್ನು ಭೂಮಿಯನ್ನು ಸರ್ವಶಕ್ತ ದೇವಪಿತರನ್ನು ವಿಶ್ವಾಸಿಸುತ್ತೇನೆ. ಅವರೇ ಪವಿತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನನ್ನು ಜಯಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟರು. ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರಾಂಗದಿಂದ ಪುನರುಜ್ಜೀವನರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ಬಲಗಡೆ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರ ವಿಶ್ವಾಸನೆ, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆ ವಿಶ್ವಾಸ, ಪಾಪ ಪರಿಹಾರ ವಿಶ್ವಾಸನೆ, ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರತಿನಿತ್ಯದ ಶಿಲುಬೆಯನ್ನು ಹೊತ್ತು ನಡೆಯಲು ಕರೆಯಲ್ಪಟ್ಟ ನಾವು ಮೇರಿ ಮಾತೆಯೊಂದಿಗೆ ನಮ್ಮ ಜೀವನದ ಶಿಲುಬೆಯನ್ನು ಹೊತ್ತು ನಡೆಯಲು ಬೇಕಾದಂತಹ ಅನುಗ್ರಹಕ್ಕಾಗಿ ಈಗ ದೇವರಲ್ಲಿ ಪ್ರಾರ್ಥಿಸೋಣ. ಪ್ರಭು ಪ್ರಭು
ಆಲಿಸಿರಿ. ಧರ್ಮಸಭೆಯ ಮೇಷಪಾಲಕರಾಗಲು ಕರೆಯಲ್ಪಟ್ಟ ವಿಶ್ವಗುರು ಫ್ರಾನ್ಸಿಸ್ ಹಾಗೂ ಎಲ್ಲ ಧರ್ಮಾಧ್ಯಕ್ಷರನ್ನು ಯಾಜಕರನ್ನು ನೀವು ಆಶೀರ್ವದಿಸಿರಿ. ಈ ಜಗತ್ತಿನ ಆಶಾಪಾಶಗಳಿಗೆ ಬಲಿ ಬೀಳದೆ, ಕಷ್ಟ ಸಂಕಷ್ಟಗಳಲ್ಲಿ ಧೈರ್ಯವನ್ನು ಕಳೆದುಕೊಳ್ಳದೆ, ಪ್ರಭು ಯೇಸುವಿನ ವಿಜಯದ ಸಂಕೇತವಾದ ಶಿಲುಬೆಯನ್ನು ತಮ್ಮ ಕೇಂದ್ರ ಬಿಂದುವಾಗಿಟ್ಟುಕೊಂಡು ನಡೆಯಲು ಮತ್ತು ತಮಗೆ ನೀಡಿದ ಜವಾಬ್ದಾರಿಯನ್ನು ನಿರ್ಭಯವಾಗಿ ನಿಭಾಯಿಸಲು ಅವರಿಗೆ ಬೇಕಾದ ಶಕ್ತಿಯನ್ನು ದಯಪಾಲಿಸಿರೆಂದು ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ರಾಜಕೀಯ ಮುಖಂಡರಿಗಾಗಿ ಪ್ರಾರ್ಥಿಸುತ್ತೇವೆ. ಶಿಲುಬೆಯ ಮೇಲೆ ಮಡಿದು ಪುನರುತ್ಥಾನರಾದ ಪ್ರಭು ಯೇಸುವಿನ ಪ್ರೀತಿಯ, ನ್ಯಾಯದ, ಶಾಂತಿಯ ಬೆಳಕು ಅವರ ಹೃದಯದಲ್ಲಿ, ಮನಸ್ಸಿನಲ್ಲಿ ಸದಾ ನೆಲೆಸಿ ತಮ್ಮ ವೈಯಕ್ತಿಕ ಲಾಭವನ್ನು ನೋಡದೆ ಸರ್ವ ಜನರ ಒಳಿತಿಗೆ ದುಡಿಯಲು ಬೇಕಾದ ಒಳ್ಳೆಯ ಮನಸ್ಸನ್ನು ಅವರಿಗೆ ದಯಪಾಲಿಸಿರೆಂದು ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಮ್ಮ ಜೀವನದಲ್ಲಿ ಅನೇಕ ಅನ್ಯಾಯಗಳಿಗೆ ತುತ್ತಾದ, ರೋಗ ರುಜಿನಗಳಿಗೆ ಬಲಿಯಾದ, ಜೀವನವೇ ಬೇಡ ಎಂದು ಜಿಗುಪ್ಸೆಯಿಂದ ಜೀವಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಮಣಿಪುರ ಮತ್ತು ಇತರೆ ಸ್ಥಳಗಳಲ್ಲಿ ಕಷ್ಟಪಡುತ್ತಿರುವ, ನಿರಾಶ್ರಿತರಾದ, ನಿರ್ಗತಿಕರಾದ ನಮ್ಮ ಸಹೋದರ ಸಹೋದರಿಯರು, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಎಲ್ಲರೂ ಪ್ರಭು ಯೇಸುವಿನ ಶಿಲುಬೆಯ ಮುಖಾಂತರ ಹೊಸ ಜೀವವನ್ನು, ನವ ಚೈತನ್ಯವನ್ನು ಪಡೆಯುವಂತಾಗಲೆಂದು ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ದೇವಾಲಯದಲ್ಲಿ ಸೇರಿದ ನಮ್ಮೆಲ್ಲರನ್ನು, ನಮ್ಮ ಧರ್ಮ ಕೇಂದ್ರವನ್ನು, ನಮ್ಮ ಕುಟುಂಬಗಳನ್ನು ಪ್ರಭು ಯೇಸುವಿಗೆ ಸಮರ್ಪಿಸೋಣ. ನಮ್ಮ ಮೇಲೆ ಬರುವ ಕಷ್ಟ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸಲು ಯಾವ ಕಾರಣಕ್ಕೂ ಎದೆಗುಂದದೆ, ವಿಶ್ವಾಸವನ್ನು ಕಳೆದುಕೊಳ್ಳದೆ ಬರುವಂತಹ ಸೈತಾನನ ಶೋಧನೆಯನ್ನು ಪವಿತ್ರಾತ್ಮರ ಶಕ್ತಿಯಿಂದ ಎದುರಿಸಲು ಬೇಕಾದ ವರಪ್ರಸಾದಗಳು ದಯಪಾಲಿಸಲೆಂದು ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರೀತಿಮೆಯ ತಂದೆ, ನಿಮ್ಮ ಪುತ್ರ ಯೇಸು ಕ್ರಿಸ್ತರ ತಾಯಿಯ ಮುಖಾಂತರ ನಾವು ನೀವು ಅರ್ಪಿಸಿದ ಈ ಪ್ರಾರ್ಥನೆಗಳನ್ನು ಆಲಿಸಿ ಸ್ವೀಕರಿಸಿರಿ. ಅದೇ ನಿಮ್ಮ ಪುತ್ರರ ತಾಯಿಯ ಮುಖಾಂತರ ನಮ್ಮನ್ನು ಆಶೀರ್ವದಿಸಿ, ಆಕೆಯಂತೆ ನಾವು ಸಹ ನಮ್ಮ ದಿನನಿತ್ಯ ಶಿಲುಬೆಯನ್ನು ಹೊತ್ತು ನಡೆಯುವಂತೆ ನಮ್ಮನ್ನು ನಿಮ್ಮ ಶಕ್ತಿಯಿಂದ ಪವಿತ್ರ ಆತ್ಮರ ಪ್ರಭೆಯಿಂದ ಬಲಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಸಭೆಯ ಒಳಿತಿಗಾಗಿಯೂ ಈ ಬಗ್ಗೆ ನಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ಭಕ್ತಿಯ ಈ ಕೊಡುಗೆಗಳನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ನಿಮ್ಮ ಪುತ್ರರ ಪರಿಮಿತ ಪ್ರೀತಿಯ ಕಾರ್ಯಗಳನ್ನು ಸ್ಮರಿಸುವ ನಾವು ಪೂಜ್ಯ ಕನ್ಯಾ ಮರಿಯಮ್ಮನವರ ಆದರ್ಶದ ಮೂಲಕ ನಿಮ್ಮ ಮತ್ತು ನಮ್ಮ ನೆರೆಯವರ ಪ್ರೀತಿಯಲ್ಲಿ ದೃಢವಾಗಿರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತರಾದ ನಿತ್ಯ ದೇವರೇ, ಸಕಲ ಸಂತರನ್ನು ಗೌರವಿಸುವುದರಲ್ಲಿ ನಿಮ್ಮ ಮಾತು ಕಾರ್ಯಗಳನ್ನು ಸ್ತುತಿಸುತ್ತೇವೆ. ಅಂತೆಯೇ ವಿಶೇಷವಾಗಿ ಪೂಜ್ಯ ಕನ್ಯಾ ಮರಿಯಮ್ಮನವರ ಸ್ಮರಣೆಯನ್ನು ಆಚರಿಸಿರುವ ನಾವು ಆಕೆಯ ಕೃತಜ್ಞತಾ ಸ್ತುತಿ ಗೀತೆಯನ್ನು ಮಾರ್ದನಿಸುತ್ತಾ ನಿಮ್ಮ ಕರುಣೆಯನ್ನು ಘೋಷಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಜಗತ್ತಿನ ಮೂಲೆ ಮೂಲೆಗೂ ನೀವು ನಿಜವಾಗಿಯೂ ಕಾರ್ಯಗಳನ್ನು ಎಸಗಿದ್ದೀರಿ ಹಾಗೂ ನಿಮ್ಮ ಪರಿಮಿತ ದಯೆಯನ್ನು ಯುಗ ಯುಗಾಂತರಕ್ಕೂ ವಿಸ್ತರಿಸಿದ್ದೀರಿ. ನಿಮ್ಮ ಸೇವಕಿಯ ದೀನತೆಯನ್ನು ವೀಕ್ಷಿಸಿ ನಮ್ಮ ಪ್ರಭುವು ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರನ್ನು ಆಕೆಯ ಮೂಲಕ ನಮ್ಮ ರಕ್ಷಕನಾಗಿ ನೀಡಿದಿರಿ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ಅವರೊಂದಿಗೆ ನಮ್ಮ ಸ್ವರಗಳನ್ನು ಸೇರಿಸಿ ಎಂದು ಪ್ರಾರ್ಥಿಸುತ್ತಾ ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತಾನಂದದಿಂದ ಘೋಷಿಸುತ್ತೇವೆ. ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, 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 ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, 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 ಹೋಸಾನ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ.
ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಯುವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವಾಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಆಡುವುದೇನೆಂದರೆ,
ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಹೀಗೋ ದೇವರ ಕುರಿಮರಿ, ಹೀಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದು ಮಾತನ್ನು ನುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಆತ್ಮೀಯರೇ, ಈಗ ಪರಮ ಪ್ರಸಾದ ವಿತರಿಸುವಂತಹ ಸಮಯ. ಕೇವಲ ಕಥೋಲಿಕ ಕ್ರೈಸ್ತ ಭಕ್ತರು ಮಾತ್ರ ಬಂದು ಈ ಸಂಸ್ಕಾರದಲ್ಲಿ ಭಾಗಿಯಾಗಬೇಕೆಂದು ನಾನು ಕೇಳಿಕೊಳ್ತೇನೆ. ಇತರರೇ ಯಾರು ಇದ್ದಲ್ಲಿ, ಹಿಂದೂ ಬಾಂಧವರು ಅಥವಾ ಕ್ರೈಸ್ತರಿದ್ದಲ್ಲಿ ದಯವಿಟ್ಟು ದಿವ್ಯ ಬಲಿ ಪೂಜೆ ಮುಗಿದ ನಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಾಗುವುದು. ಮಾರ್ಗ ಜ್ಞಾನ ಸತ್ಯ ಎಂದ ಯೇಸುವೇ, ಎನ್ನಲಿ ಆಗಮಿಸು. ನಾನೇ ಜೀವ ನಾನೇ ಜ್ಯೋತಿ ಎಂದ ಯೇಸುವೇ, ಎನ್ನಲಿ ನೀ ನೆಲೆಸು. ಎನ್ನಲ್ಲಿ ಆಗಮಿಸು, ಎನ್ನ ಬಾಳನ್ನು ನೀ ಅರಸು. ಎನ್ನಲ್ಲಿ ನೀ ನೆಲೆಸು, ದಿವ್ಯ ವರಗಳ ನೀ ಕರುಣಿಸು. ನಾನಿ ಮಾರ್ಗ ನಾನಿ ಸತ್ಯ ಎಂದ ಯೇಸುವೇ, ಎನ್ನಲ್ಲಿ ಆಗಮಿಸು. ನಾನಿ ಜೀವ ನಾನಿ ಜ್ಯೋತಿ ಎಂದ ಯೇಸುವೇ, ಎನ್ನಲ್ಲಿ ನೀ ನೆಲೆಸು. ದಾರಿಗಾಣದ ಎನಗೆ ದಾರಿ ತೋರಲು, ನಶ್ವರ ಒಡಲಿನ ಗುಡಿಗೆ ಜೀವ ತುಂಬಲು. ದಾರಿ ಕಾಣದ ಎನಗೆ ದಾರಿ ತೋರಲು, ನಶ್ವರ ಒಡಲಿನ ಗುಡಿಗೆ ಜೀವ ತುಂಬಲು. ದಾರಿ ತೋರಿ ಜೀವನಿಗೆ ಹರಸಲು, ನಿತ್ಯ ಜೀವದ ಪಥದಲ್ಲಿ ನಡೆಸಲು. ನೀನೇ ಜೀವ, ನೀನೇ ಮಾರ್ಗ, ನೀನೇ ಜೀವ, ನೀನೇ ಎನ್ನ ಮಾರ್ಗ. ನಾನೇ ಮಾರ್ಗ ನಾನೇ ಸತ್ಯ ಎಂದ ಯೇಸುವೇ, ಎನ್ನಲಿ ಆಗಮಿಸು. ನಾನೇ ಜೀವ ನಾನೇ ಜ್ಯೋತಿ ಎಂದ ಯೇಸುವೇ, ಎನ್ನಲಿ ನೀ ನೆಲೆಸು. ಬೆಳಕನ್ನು ಕಾಣದ ಬದುಕಿಗೆ ಜ್ಯೋತಿ ಬೀರಲು, ನಿತ್ಯದಿ ಜೀವಿಪ ಎನಗೆ ಸತ್ಯವ ತೋರಿಸಲು. ಬೆಳಕನ್ನು ಕಾಣದ ಬದುಕಿಗೆ ಜ್ಯೋತಿ ಬೀರಲು, ನಿತ್ಯದಿ ಜೀವಿಪ ಎನಗೆ ಸತ್ಯವ ತೋರಿಸಲು. ಸತ್ಯ ತೋರಿ ಜ್ಯೋತಿ ಬೀರಿ ಹರಸಲು, ನಿತ್ಯ ಜೀವದ ಪಥದಲ್ಲಿ ನಡೆಸಲು. ನೀನೇ
ಕರುಣಿಸು. ನಾನೇ ಮಾರ್ಗ ನಾನೇ ಸತ್ಯ ಎಂದ ಯೇಸುವೇ, ಎನ್ನಲಿ ಆಗಮಿಸು, ಎನ್ನಲಿ ಆಗಮಿಸು. ಶಾಂತಿಯ ಸಾಗರ ನಿನ್ನ ಮಾಡಿಕೋ ಪ್ರಭುವೇ, ನಿನ್ನ ಶಾಂತಿಯ ದೂತನು ನಾನಾಗುವೆ ಪ್ರಭುವೇ, ನಿನ್ನ ಶಾಂತಿಯ ಸಾಧನ ನನ್ನ ಮಾಡಿಕೋ ಪ್ರಭುವೇ, ನಿನ್ನ ಶಾಂತಿಯ ದೂತನು ನಾನಾಗುವೆ ಪ್ರಭುವೇ. ವೇಷವಾಡಿಸಲು ಪ್ರೀತಿಯ ಬೆಳೆಸಲು ഇരുಳನು ಭೇದಿಸಿ ಬೆಳಕನು ಬೆಳಗಲು ಪರರನು ಅರಿಯಲು ಶಾಂತನ ನೀಡಲು ನೋವನ್ನು ಓಡಿಸಿ ನಲಿವಲಿ ನಡೆಯಲು ನಿನ್ನ ಶಾಂತಿಯ ಸಾಧನ ನನ್ನ ಮಾಡಿಕೋ ಪ್ರಭುವೇ, ನಿನ್ನ ಶಾಂತಿಯ ದೂತನು ನಾನಾಗುವೆ ಪ್ರಭುವೇ. ಪ್ರಾರ್ಥಿಸು. ಪ್ರಭು ನಿಮ್ಮ ದೀನ ಸೇವಕಿ ಕನ್ಯಾಮರಿಯಮ್ಮನವರು ಈಗಾಗಲೇ ನಿತ್ಯ ಮಹಿಮೆಯನ್ನು ಅನುಭವಿಸುತ್ತಿದ್ದಾರೆ. ಅದೇ ಶಾಂತಿಯ ಪೂಜ್ಯ ದರ್ಶನ ಪಡೆಯುವವರೆಗೂ ಈ ಸಂಸ್ಕಾರದಿಂದ ಬಲಗೊಂಡ ನಿಮ್ಮ ಧರ್ಮಸಭೆಯು ಶುಭ ಸಂದೇಶದ ಪದದಲ್ಲಿ ಉತ್ಸಾಹದಿಂದ ಮುನ್ನಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟೆಲ್ಲ ಕುಳಿತುಕೊಳ್ಳಿ. ಇಂದಿನ ಆರಾಧನೆ ವಿಧಿಯನ್ನು ನಡೆಸಿಕೊಟ್ಟಂತಹ ಪವಿತ್ರ ಹೃದಯ ಸಮುದಾಯಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಾಳೆ ಲೂರ್ದು ಮಾತೆ ಸಮುದಾಯದವರು ಆರಾಧನಾ ವಿಧಿಯನ್ನು ನಡೆಸಿಕೊಡಲು ವಿನಂತಿ. ನಾಳೆ ಲೂರ್ದು ಮಾತೆ ಸಮುದಾಯದವರು ಆರಾಧನಾ ವಿಧಿಯನ್ನು ನಡೆಸಿಕೊಡಲು ವಿನಂತಿಸುತ್ತೇನೆ. ಇಂದು ಎಲ್ಲ ಭಕ್ತಾದಿಗಳಿಗೆ ಶ್ರೀ ಆಲ್ಫ್ರೆಡ್ ಡಿಸೋಜಾ ಮತ್ತು ಅವರ ಕುಟುಂಬದವರು ಅನ್ನ ಸಂತರ್ಪಣೆಯನ್ನು ಮಾಡ್ತಿದ್ದಾರೆ. ನಾನು ಅವರೆಲ್ಲರಿಗೂ
ನನ್ನ ಮತ್ತು ಎಲ್ಲ ವೈಯಕ್ತಿಕ ಪರವಾಗಿಯೂ ಎಲ್ಲ ಧರ್ಮಕೇಂದ್ರ ಪರವಾಗಿಯೂ ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದಯಾಮಯ ದೇವರು ಅವರ ಕುಟುಂಬಕ್ಕೆ ಹೇರಳವಾದ ಶಾಂತಿ, ಸಮಾಧಾನ ಮತ್ತು ಸಂತೃಪ್ತಿಯನ್ನು ಆರೋಗ್ಯ ಮಾತೆಯ ಕೃಪೆಯಿಂದ ಕರುಣಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಇದರ ಸಿಹಿಯನ್ನು ಕೂಡ ತೀರ್ಥಹಳ್ಳಿಯ ಪಾಲ್ ಡಿಸೋಜ ಮತ್ತು ಅವರ ಕುಟುಂಬದವರು ನೀಡುತ್ತಿದ್ದಾರೆ. ಅವರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾಳಿನ ಅನ್ನ ಸಂತರ್ಪಣೆಯನ್ನು ನಮ್ಮ ಧರ್ಮಕೇಂದ್ರ ಸಂಜಯ್ ಮತ್ತು ಸ್ಟೆಲ್ಲಾ ಕುಟುಂಬದವರು ಅನ್ನ ಸಂತರ್ಪಣೆಯನ್ನು ಮಾಡ್ತಿದ್ದಾರೆ. ನಾಳಿನ ದಿವ್ಯ ಬಲಿಪೂಜೆಯನ್ನು ಫಾದರ್ ಶಾಂತರಾಜ್ ಎಸ್.ಜೆ. ಬೆಂಗಳೂರಿನಿಂದ ಅವರು ಬಂದು ದಿವ್ಯ ಬಲಿಪೂಜೆಯನ್ನು ಸಮರ್ಪಿಸಲಿದ್ದಾರೆ. ನಾಳಿನ ಉದ್ದೇಶ ಮೇರಿ ಮಾತೆ ಕುಟುಂಬದಲ್ಲಿ ಕಷ್ಟಗಳಲ್ಲಿ ಪ್ರೇರಣೆ. ಮೇರಿ ಮಾತೆ ಕುಟುಂಬದಲ್ಲಿ ಕಷ್ಟಗಳಲ್ಲಿ ಪ್ರೇರಣೆ ಎಂಬ ಧ್ಯೇಯದೊಂದಿಗೆ ನಾಳೆ ದಿವ್ಯ ಬಲಿಪೂಜೆ ಮತ್ತು ಪ್ರಬೋಧನೆಯು ಇರುವುದು. ಇಂದು ದಿವ್ಯ ಬಲಿಪೂಜೆ ಮುಗಿದ ನಂತರ ಆಶೀರ್ವಾದವಿರುತ್ತದೆ. ಆದ್ಮೇಲೆ 5ನೇ ತಾರೀಕು ನಮ್ಮ ಬಸ್ಲಿಕದಲ್ಲಿ ದಿವ್ಯ ಬಲಿಪೂಜೆ ಇರುವುದಿಲ್ಲ. ಬದಲು ದರ್ಶನ ದೇಗುಲದಲ್ಲಿ ಸಂಜೆ 5:30 ಗಂಟೆಗೆ ಧ್ವಜಾರೋಹಣ, ನವೇನ ಮತ್ತು ದಿವ್ಯ ಬಲಿಪೂಜೆ ಇರುತ್ತದೆ. 5ನೇ ತಾರೀಕು ದರ್ಶನ ದೇಗುಲದಲ್ಲಿ ಧ್ವಜಾರೋಹಣ, ನವೇನ ಮತ್ತು ದಿವ್ಯ ಬಲಿಪೂಜೆ ಇರ್ತದೆ. ನಮ್ಮ ಈ ಬಸ್ಲಿಕದಲ್ಲಿ ದಿವ್ಯ ಬಲಿಪೂಜೆ ಇರುವುದಿಲ್ಲ. ಆದ್ಮೇಲೆ ಪೂಜೆ ಮುಗಿದ ನಂತರ ಪರಮಪ್ರಸಾದ ಆಶೀರ್ವಾದವಿರುವುದು. ಈ ವಾರ ನಮಗೆ ಹಬ್ಬದ ದೇಣಿಗೆ ನಮ್ಮ ಧರ್ಮಕೇಂದ್ರ ಜನ ನೀಡಿದಿರುವುದು ಮರಿಯಾ ಮೆಂಡೋನ್ಸಾ ಕುಟುಂಬದವರು 2,000, ಶ್ರೀಮತಿ ಮೇರಿಯಮ್ಮ 501, ಹೆಸರು ಬೇಡ ಎಂದು ನಮ್ಮ ಧರ್ಮಕೇಂದ್ರೊಬ್ಬರು 25,000, ಬೆನ್ನಿ ಕೆಯು ಮತ್ತು ಕುಟುಂಬದವರು 5,000, ಜೂಡ್ ಫರ್ನಾಂಡಿಸ್ ಮತ್ತು ಕುಟುಂಬದವರು 1,001, ಲೀನಾ ಫರ್ನಾಂಡಿಸ್ 200, ಜಾಕ್ಲಿನ್ 501, ಜೋಸೆಫ್ ಮೇರಿ 1,000, ಥಾಮಸ್ ಸಲೀನ್ 1,000, ಜೆ ಜಾರ್ಜ್ ಮೆನೆಸಿಸ್ 1,000, ಸುಧಾ ರಕ್ಷಿತಾ 5,000, ಆಶೀಸ್ ಸ್ಟೆಲಿನಾ 2,000, ನಂದನ್ ಆಶಾ 1,001, ಅಮಲೋದ್ಭವ ರಾಣಿ 500, ಜಿನು ಮೆಲ್ವಿನ್ ಪಾಲ್ 5,000, ಜಯಪ್ಪ ಅಂಡ್ರೇಯ 1,000, ಹೆಸರು ಬೇಡ ಎಂದೊಬ್ಬರು ನಮ್ಮ ಧರ್ಮಕೇಂದ್ರವರು 5,000 ಮತ್ತು ವಿಜಯ್ ಕುಮಾರ್ 1,000 ರೂಪಾಯಿಯನ್ನು ನೀಡಿದ್ದಾರೆ. ಇವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಆದ್ಮೇಲಿಂದ ನಮಗಾಗಿ ದಿವ್ಯ ಬಲಿಪೂಜೆಯನ್ನು ಸಮರ್ಪಿಸಿದವರು ಫಾದರ್ ರಿಚರ್ಡ್ ಬ್ರಿಟ್ಟೋ, ಸೆಂಟ್ ಪೀಟರ್ಸ್ ಪಾಂಟಿಫಿಕಲ್ ಸೆಮಿನಿಯ ರೆಕ್ಟರ್. ಉತ್ತಮ ಪ್ರಬೋಧನೆಯನ್ನು ನೀಡಿ ಇಂದಿನ ಧ್ಯೇಯವಾಕ್ಯದ ಮೇರಿ ಮಾತೆ ಕುಟುಂಬದಲ್ಲಿ ಐಕ್ಯತೆಗೆ ಪ್ರೇರಣೆ ಎಂಬ ಧ್ಯೇಯದೊಂದಿಗೆ ನಮಗೆ ಉತ್ತಮ ಪ್ರಬೋಧನೆಯನ್ನು ಹಿರಿಯರ ದಿನವಾಗಿ ಅವರು ನೀಡಿದ್ದಾರೆ. ಫಾದರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಪರಮಪ್ರಸಾದ ಆಶೀರ್ವಾದ ಮುಗಿದ ನಂತರ ಫಾದರ್ ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಗುವುದು. ಕಾರಣ ಅವರು ತಮ್ಮ 25 ವರ್ಷದ ಗುರುದೀಕ್ಷೆಯ ಸಂಭ್ರಮದಲ್ಲಿ ಅವರಿದ್ದಾರೆ. ನಮ್ಮ ಧರ್ಮಕೇಂದ್ರದ ಎಲ್ಲ ಭಕ್ತಾದಿಗಳ ಪರವಾಗಿ, ಧರ್ಮ ಭಗಿನಿಯರ ಪರವಾಗಿ, ಇಲ್ಲಿ ಸೇರಿರುವ ಎಲ್ಲ ಭಕ್ತಾದಿಗಳ ಪರವಾಗಿ ನಾನು ಅವರಿಗೆ ಪರಮಪ್ರಸಾದ ಮುಗಿದ ಆಶೀರ್ವಾದ ಮುಗಿದ ನಂತರ ಅವರನ್ನು ಇಲ್ಲಿ ಸನ್ಮಾನಿಸಲಾಗುವುದು. ಎದ್ದು ನಿಲ್ಲಿ. ಪ್ರಭು ನಿಮ್ಮೊಡನೆ ಇರಲಿ. ಪರಿಶುದ್ಧ ಕನ್ಯಾಮನೆಯವರಲ್ಲಿ ಜನಿಸಿದ ಯೇಸು ಕ್ರಿಸ್ತರ ಮುಖಾಂತರ ಮಾನವ ಕುಲವನ್ನು ರಕ್ಷಿಸಲು ತಮ್ಮ ಕರುಣೆಯಿಂದ ಇಚ್ಛಿಸಿದ ದೇವರು ತಮ್ಮ ಆಶೀರ್ವಾದದಿಂದ ನಿಮ್ಮನ್ನು ಸುದೃಢಪಡಿಸಲಿ. ದೇವದೂತರನ್ನು ಜೀವದಾತರನ್ನು ಪಡೆಯಲು ಕನ್ಯಾಮರಿಯವರ ಮುಖಾಂತರ ಯೋಗ್ಯರೆಂದು ಪರಿಗಣಿತರಾದ ನೀವು ಯಾವಾಗಲೂ ಎಲ್ಲೆಲ್ಲೂ ಆಕೆಯ ಸಂರಕ್ಷಣೆಯನ್ನು ಅನುಭವಿಸುವಂತಾಗಲಿ. ಇಂದು ಭಕ್ತಿಯಿಂದ ಒಂದುಗೂಡಿರುವ ನೀವು ದೇವರಿಂದ ಆಧ್ಯಾತ್ಮಿಕ ಆನಂದದ ಹಾಗೂ ಸ್ವರ್ಗೀಯ ಸಂಭಾವನೆಯ ಕೊಡುಗೆಯನ್ನು ಪಡೆಯುವಂತಾಗಲಿ.
ಸರ್ವಶಕ್ತ ದೇವರಾದ ನಿಮ್ಮನ್ನು ಆಶೀರ್ವದಿಸಲಿ. ಮುಗಿಯಿತು. ಪರಿಶುದ್ಧಾತ್ಮರೇ, ನಮ್ಮ ಮೇಲೆ ಇಳಿದು ಬನ್ನಿರಿ. ಈ ಒಂದು ಸಮಯದಲ್ಲಿ ಯೇಸುವನ್ನು ಸಂಪೂರ್ಣವಾಗಿ ಆರಾಧಿಸಲು, ಸ್ತುತಿಸಲು, ಯೇಸುವನ್ನು ನನ್ನ ಹೃದಯದಲ್ಲಿ ಬರಮಾಡಿಕೊಳ್ಳಲು, ನನ್ನ ಆತ್ಮದ ರಾಜನಾಗಿ ಅವರನ್ನು ಕಾಣಲು, ನನ್ನ ಬಾಳಿನ ಕತ್ತಲೆಯನ್ನು ತೊಲಗಿಸುವಂತಹ ಆ ದಿವ್ಯ ಜ್ಯೋತಿಯನ್ನು ನಾ ಅರಿಯಲು ಪ್ರಭು ನಿಮ್ಮ ಆತ್ಮರ ಶಕ್ತಿಯನ್ನು ನಮ್ಮ ಮೇಲೆ ಹರಿಸಿರಿ. ರೊಟ್ಟಿಯ ರೂಪದಲ್ಲಿರುವ ಪ್ರಭು ಯೇಸು ನಮ್ಮ ಹೊರಗಣ್ಣಿನಿಂದ ನೋಡಲು ಅಸಾಧ್ಯ, ಕೇವಲ ವಿಶ್ವಾಸದ ಕಣ್ಣುಗಳಿಂದ ಮಾತ್ರ. ಈ ಪರಮ ಪ್ರಸಾದದಲ್ಲಿ ಪ್ರಭು ಸತ್ಯವಾಗಿಯೂ ಜೀವವಾಗಿಯೂ
ನಮ್ಮೆಲ್ಲರ ಮಾರ್ಗವಾಗಿಯೂ ಜ್ಯೋತಿಯಾಗಿಯೂ ನಮ್ಮ ಕಣ್ಣೀರನ್ನು ಒರೆಸುವಂತಹ ಸೌಖ್ಯದಾಯಕನಾಗಿಯೂ ಆನಂದದಾಯಕನಾಗಿಯೂ ಅವರಲ್ಲಿ ನೆಲೆಸಿದ್ದಾರೆ. ಆ ಪ್ರಭುವನ್ನು ಆರಾಧಿಸಲು, ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸಲು ಪವಿತ್ರಾತ್ಮರೇ ನಿಮ್ಮ ಶಕ್ತಿಯನ್ನು ನಮಗೆ ನೀಡಿರಿ. ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಆತ್ಮರ ಮಳೆ ಸುರಿಸಿ. ಹಲ್ಲೆಲೂಯ. ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಆತ್ಮರ ಮಳೆ ಸುರಿಸಿ. ಎರಡು ಕೈಗಳನ್ನೆತ್ತನೆಲ್ಲರೂ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಪಾವನಾತ್ಮರೇ, ನಿಮ್ಮ ದಿವ್ಯ ಶಕ್ತಿಯನ್ನು ಪ್ರಭು ನಮ್ಮೆಲ್ಲರ ಮೇಲೆ ಸುರಿಸು. ನನ್ನೇಸು ರಾಜನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಪ್ರೀತಿಸುವಂತೆಯೂ ಆರಾಧಿಸುವಂತೆಯೂ ನಮಗೆ ಶಕ್ತಿಯನ್ನು ಅನುಗ್ರಹಿಸು ಸ್ವಾಮಿ. ನಿಮ್ಮ ಕೃಪೆಯಿಂದ ಪ್ರಭು ನಾವು ಈ ದಿನ ಈ ಸನ್ನಿಧಾನದಲ್ಲಿ ಸೇರಿದ್ದೇವೆ. ಹರಿಹರ ಆರೋಗ್ಯ ಮಾತೆಯ ಕೃಪೆಯಿಂದ, ಮಧ್ಯಸ್ಥಿಕೆಯಿಂದ ನಮ್ಮೆಲ್ಲ ಪ್ರಾರ್ಥನೆಗಳು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ. ಆರೋಗ್ಯ ಮಾತೆಯ ಈ ಒಂದು ಕೃಪೆಯಿಂದ ಪ್ರಭು ಪ್ರತಿಯೊಬ್ಬರನ್ನು ಸ್ಪರ್ಶಿಸಿ ಆಶೀರ್ವದಿಸು. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ದಿವ್ಯೇಸುವೆ, ನಿಮ್ಮ ಆತ್ಮರ ವರದಾನಗಳು ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಪ್ರಭು, ನಿಮ್ಮನ್ನು ನಾವು ಸಂಪೂರ್ಣವಾಗಿ ನಮ್ಮ ಹೃದಯದಲ್ಲಿ ಸ್ವೀಕರಿಸಲು ನಿಮ್ಮ ಆತ್ಮರ ಅಭಿಷೇಕವನ್ನು ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ವಂದನೆ. ನಿಮ್ಮ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಆತ್ಮರ ವರದಾನವನ್ನು ನಮಗೆ ಸುರಿಸಿದ್ದಕ್ಕಾಗಿ ನಿಮಗೆ ವಂದನೆ. ನಿಮ್ಮನ್ನು ಈ ರೊಟ್ಟಿಯ ರೂಪದಲ್ಲಿ ಕಾಣಲು ನಮ್ಮ ಅಂತರಂಗದ ದೃಷ್ಟಿಯನ್ನು ತೆರೆದಕ್ಕಾಗಿ, ಅಂತರ್ದೃಷ್ಟಿಯನ್ನು ತೆರೆದಕ್ಕಾಗಿ, ವಿಶ್ವಾಸದ ಕಣ್ಣುಗಳನ್ನು ತೆರೆದಕ್ಕಾಗಿ ಪ್ರಭು ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ದಿವ್ಯ ಯೇಸುವೆ, ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳನ್ನು ನಾವು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ನಾವಿಂದು ಹಿರಿಯರ ದಿನವನ್ನು ಆಚರಿಸುವಾಗ ನಮ್ಮ ಧರ್ಮ ಕೇಂದ್ರದಲ್ಲಿರುವ ಎಲ್ಲ ಹಿರಿಯರನ್ನು ನೀವು ಆಶೀರ್ವದಿಸಿರಿ. ಅವರ ಒಂಟಿತನದಲ್ಲಿ ನೀವು ಅವರೊಂದಿಗಿರಿ. ಅವರ ನೋವುಗಳಲ್ಲಿ, ಜಿಗುಪ್ಸೆಗಳಲ್ಲಿ ಪ್ರಭು ಅವರ ಮಕ್ಕಳನ್ನು ಪ್ರೀತಿಯಿಂದ ಕಳೆದುಕೊಂಡಂತಹ ಅವರ ಒಂಟಿತನದಲ್ಲಿ ನೀವು ಅವರಿಗೆ ಸಾಂತ್ವನ ಮತ್ತು ಧೈರ್ಯವಾಗಿರಿ ಸ್ವಾಮಿ. ದಿವ್ಯ ಯೇಸುವೆ, ನೀವೇ ಅವರ ಹೊಂಗಿರಣ, ನೀವೇ ಅವರ ಆಸರೆ, ನೀವೇ ಅವರ ಭರವಸೆಯಾಗಿ ಆ ಎಲ್ಲ ಹಿರಿಯರಿಗೆ ನಮ್ಮ ಚೈತನ್ಯವನ್ನು, ನಮ್ಮ ಶಕ್ತಿಯನ್ನು ತುಂಬಿರಿ. ಎಲ್ಲ ಮಕ್ಕಳು ನಮ್ಮ ಕುಟುಂಬದ ಹಿರಿಯರನ್ನು ಪ್ರೀತಿಸಲು ಪ್ರಭು ಅವರನ್ನು ಅನುಗ್ರಹಿಸಿರಿ. ಇಂದು ವಿಶೇಷವಾಗಿ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳನ್ನು, ಅವರ ಭಕ್ತಾದಿಗಳ ಕುಟುಂಬದಲ್ಲಿರುವಂಥ ಎಲ್ಲ ಹಿರಿಯರನ್ನು, ಎಲ್ಲ ಭಕ್ತಾದಿಗಳು ಸಂಪೂರ್ಣವಾಗಿ ಅವರನ್ನು ಪ್ರೀತಿಸಲು
ಇವರಿಗೆ ಬೇಕಾದ ಎಲ್ಲ ಕೃಪಾವರಗಳನ್ನು ಸುರಿಸಿರಿ ಸ್ವಾಮಿ. ಅಂತೆಯೇ ಈ ಆರಾಧನೆಯನ್ನು ವೀಕ್ಷಿಸುತ್ತಿರುವಂತಹ ಪ್ರತಿಯೊಂದು ಕುಟುಂಬಗಳಿಗಾಗಿಯೂ ನಾವು ಪ್ರಾರ್ಥಿಸುತ್ತೇವೆ. ಆ ಕುಟುಂಬದಲ್ಲಿರುವ ಎಲ್ಲ ಹಿರಿಯರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರಿಗೆ ನೀವು ಬೇಕಾದ ಶಾಂತಿ, ಸಮಾಧಾನ, ಸಂತೋಷ ಮತ್ತು ನೆಮ್ಮದಿಯನ್ನು ದಯಪಾಲಿಸಿರಿ. ಅವರಿಗೆ ಬೇಕಾದ ಎಲ್ಲ ಸಂತೃಪ್ತಿಯನ್ನು ಅನುಗ್ರಹಿಸಿರಿ ಸ್ವಾಮಿ. ಆ ಹಿರಿಯರಲ್ಲಿ ನಾವು ದೈವತ್ವವನ್ನು ಕಾಣಲು ಪ್ರಭು ನಮಗೆ ಅನುಗ್ರಹಿಸಿರಿ. ದಿವ್ಯ ಯೇಸುವೆ, ನಾವು ನಿಮ್ಮನ್ನು ಪ್ರೀತಿಸುತ್ತಾ, ನಿಮ್ಮನ್ನು ಭಜಿಸುತ್ತಾ, ಆರಾಧಿಸ್ತಾ ಈ ಸಮಯವನ್ನು ಕಳೆಯುವಾಗ ಪ್ರಭು ನಮ್ಮನ್ನು ಸ್ಪರ್ಶಿಸಿರಿ. ಪ್ರಭು ನಮ್ಮನ್ನು ಸ್ಪರ್ಶಿಸಿರಿ. ಪ್ರಭು ಯೇಸುವೆ, ನಮ್ಮನ್ನು ಸ್ಪರ್ಶಿಸಿರಿ. ಈ ಹಬ್ಬವನ್ನು ಆಚರಿಸಲು ಸಿದ್ಧರಾಗುತ್ತಿರುವ ನಮ್ಮ ಧರ್ಮ ಕೇಂದ್ರದ ಎಲ್ಲ ಸಮಿತಿಗಳನ್ನು ಪ್ರಭು ನೀವು ಆಶೀರ್ವದಿಸಿರಿ. ಆ ಸಮಿತಿಗಳಲ್ಲಿರುವ ಎಲ್ಲ ಸದಸ್ಯರನ್ನು ಆಶೀರ್ವದಿಸಿರಿ. ಎಲ್ಲರೂ ಒಮ್ಮನಸ್ಸಿನಿಂದ, ಐಕ್ಯತೆಯಿಂದ ಈ ಹಬ್ಬದಲ್ಲಿ ಸಂಪೂರ್ಣ ಹೃದಯದಿಂದ ಪಾಲ್ಗೊಳ್ಳಲು ಪ್ರಭು ಅವರನ್ನು ಅನುಗ್ರಹಿಸಿರಿ. ಈ ಹಬ್ಬಕ್ಕೆ ಬರುತ್ತಿರುವಂತಹ ಎಲ್ಲ ಗುರುಗಳನ್ನು ಮತ್ತು ಬೋಧನೆಯನ್ನು ಮಾಡಲು ಬರುತ್ತಿರುವಂಥ ಎಲ್ಲ ಗುರುಗಳನ್ನು, ಸೇವೆಯನ್ನು ಸಲ್ಲಿಸಲು ಬರುತ್ತಿರುವಂಥ ಎಲ್ಲ ಧಾರ್ಮಿಕ ಗುರುಗಳನ್ನು, ಧಾರ್ಮಿಕ ಸಹೋದರ ಸಹೋದರಿಯರನ್ನು ಪ್ರಭು ನೀವು ಆಶೀರ್ವದಿಸಿರಿ. ನಿಮ್ಮ ಕೃಪಾ ಅಭಿಷೇಕವನ್ನು ಪ್ರಭು ಅವರ ಮೇಲೆ ಸುರಿಸಿರಿ. ಹಾಗೆಯೇ ನಮ್ಮ ಧರ್ಮಕ್ಕೆ ಎಲ್ಲ ಕುಟುಂಬಗಳನ್ನು, ಬಂದಿರುವಂಥ ಎಲ್ಲ ಭಕ್ತಾದಿಗಳನ್ನು, ಯಾತ್ರಿಗಳನ್ನು ಪ್ರಭು ನೀವು ಸ್ಪರ್ಶಿಸಿ ಆಶೀರ್ವದಿಸಿರಿ. ಯೇಸುವೆ, ನಿಮಗೆ ಸ್ತುತಿ, ಸ್ತೋತ್ರ, ಆರಾಧನೆ, ಮಹಿಮೆ ಸಲ್ಲಲಿ. ದಿವ್ಯ ಸಂಸ್ಕಾರ ಭಾಗಿ ವಂದಿಸೋಣ. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ದಯವಿಟ್ಟೆಲ್ಲ ಕುಳಿತುಕೊಳ್ಳಿ. ಫಾದರ್ ರಿಚರ್ಡ್ ಬಿಟ್ಟು ದಯಮಾಡಿ ಆಸನದಲ್ಲಿ ಕುಳಿತುಕೊಳ್ಳಬೇಕಾಗಿ ನಾನು ಕೇಳಿಕೊಳ್ತೇನೆ. ಆತ್ಮೀಯರೇ, ಫಾದರ್ ರಿಚರ್ಡ್ ಬ್ರಿಟ್ಟೋ ಕೂರ್ಗಿನ ಅಮ್ಮೆತಿ ಧರ್ಮ ಕೇಂದ್ರಕ್ಕೆ ಸೇರಿದವರು. ಮೈಸೂರು ಧರ್ಮ ಕ್ಷೇತ್ರಕ್ಕೆ ಅವರು 1998ರಲ್ಲಿ ಗುರುಗಳಾದರು. ಸೆಂಟ್ ಪೀಟರ್ಸ್ ಸೆಮಿನರಿಯಲ್ಲಿ ನಾವಿಬ್ಬರು ಕೂಡ ಒಂದೇ ಬ್ಯಾಚ್ಮೆಟ್ ಆಗಿ 1998ರಲ್ಲಿ ಇಬ್ಬರು ಕೂಡ ಗುರುಗಳಾದೆವು. ಅವರು ಶಿವಮೊಗ್ಗ ಧರ್ಮಕ್ಷೇತ್ರಕ್ಕೆ, ಅವರು ಮೈಸೂರು ಧರ್ಮಕ್ಷೇತ್ರಕ್ಕೆ, ನಾನು ಶಿವಮೊಗ್ಗ ಧರ್ಮಕ್ಷೇತ್ರಕ್ಕೆ ಗುರುವಾದೆವು. ಈಗ ಫಾದರ್ ಪೂಜ್ಯರು ರೋಮ್ನಲ್ಲಿ ಡಾಕ್ಟರೇಟ್ ಪದವಿಯನ್ನು ಮುಗಿಸಿ ಸೆಂಟ್ ಪೀಟರ್ಸ್ ಪೊಂಟಿಫಿಕಲ್ ಸೆಮಿನರಿಯ ಮೇಜರ್ ಸೆಮಿನಿಯ ರೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಬಹಳ ಶಿಸ್ತು, ಸರಳ ವ್ಯಕ್ತಿತ್ವ ಮತ್ತು ಉತ್ತಮ ಬೋಧನೆ, ಉತ್ತಮ ಆಡಳಿತಗಾರರು ಕೂಡ. ಈ ವರ್ಷ ತಮ್ಮ ಗುರು ದೀಕ್ಷೆಯ 25 ವರ್ಷಗಳನ್ನು ಪೂರೈಸಿ ಬೆಳ್ಳಿ ಮಹೋತ್ಸವವನ್ನು ಆಚರಿಸುವ ಈ ಸಂದರ್ಭದಲ್ಲಿ ದಯಾಮಯ ದೇವರು ಇವರಿಗೆ ಬೇಕಾದ ಎಲ್ಲ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಭಾಗ್ಯವನ್ನು, ನೆಮ್ಮದಿಯನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇನೆ. ಮತ್ತು ನಮ್ಮ ಎಲ್ಲ ಧರ್ಮ ಕೇಂದ್ರದ ಭಕ್ತರ ಪರವಾಗಿ ಅವರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಆದ್ಮೇಲೆ ಅವರಿಗೆ ಸನ್ಮಾನ ಮಾಡುವಾಗ ಯಾರು ದಯವಿಟ್ಟು ಚಪ್ಪಾಳೆಯನ್ನು ಹೊಡೆಯಬೇಡಿ. ದೇವಾಲಯದಲ್ಲಿ ನಾವೆಲ್ಲರೂ ಸೇರಿ ಅವರಿಗಾಗಿ ಎದ್ದು ನಿಂತು ಆಮೇಲೆ ಒಂದು ನಮ್ಮ ಮರಿಯ ಪ್ರಾರ್ಥನೆಯನ್ನು ಹೇಳೋಣ. ನನ್ನೊಡಗೂಡಿ ನಮ್ಮ ಪಾಲನಾ ಪರಿಷತ್ನ ಸೆಕ್ರೆಟರಿ ಕೂಡ ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ಧನ್ಯರು. ಸಂದಾ ಮರ್ಯಾದೆ ಮಾತೆ ಪಾಪಿಗಳಾಗಿದ್ದ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿ.
ಸ್ಪಂದಿಸುವ ತಾಯಿ ನೀನು, ಕಣ್ಣೀರ ಒರೆಸುವ ಅಮ್ಮ ನೀನು, ರಕ್ಷಕನ ತಾಯಿಯು ನೀನಲ್ಲವೇ, ಕರುಣೆಯ ಮಡಿಲು ನಿನದಲ್ಲವೇ, ರಕ್ಷಕನ ತಾಯಿ ನೀನಲ್ಲವೇ, ಕರುಣೆಯ ಮಡಿಲು ನಿನದಲ್ಲವೇ, ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಆರೋಗ್ಯ ಮಾತೆಯೇ. ಕರ್ತರ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಈಗೋ ಕರ್ತರ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ವಾರ್ತೆ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ದೇವಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸ್ವಾಮಿ, ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವಧಾರಿರುವ ನಾವು ಅವರ ಪಾಡುಗಳು ಹಾಗೂ ಸಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಪ್ರಸಾದಗಳನ್ನು ನಮ್ಮ ಹೃದಯಕ್ಕೆ ಸುರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಯೇಸುವಿನ ಪವಿತ್ರ ಹೃದಯವೇ, ಕನ್ಯಾ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ಸಂತ ಜೋಸೆಫರೇ, ಸಂತ ಅಂತೋನಿಯವರೇ, ಹರಿಹರದ ಆರೋಗ್ಯ ಮಾತೆಯೇ, ದೇವರ ದೂತರೇ ಮತ್ತು ಸಕಲ ಸಂತರೇ, ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.